जय गोपी जय गिरिवरदारी यशोधर व्रज जन यशोधर व्रज जन यमुना तीराचारे यमुना तीराचारे जय राधा कुंज बिहारी जय राधा जय बिहारी Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामिनिति नामिने नमो आचार्यपादाय निताय कृपाप्रदायिनि गौरकथाधाम्न दयानगरग्रामतारिणि नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्यदेशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम राम हरे हरे ಹರೇ ಕೃಷ್ಣ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಪುಸ್ತಕದ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೇ ಸಂಪುಟ ಅಧ್ಯಾಯ 6 ಶ್ಲೋಕ 16. आपने पुरुष विश्वेरानि नित्य कारण अद्वैत रूपे उपादान नारायण. ಗಾಯತ್ರಿ ಆರ್ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓದ್ತೀನಿ ಮಾತಾಜಿ, ಓದ್ತೀನಿ. ಓದಿ. ದೊಡ್ಡದ್ ಮಾಡ್ಕೊತೀನಿ ನಿಮಿಷ.
ಶ್ಲೋಕ 16. आपने पुरुष विश्वेर निमित्त कारण अद्वैत रूपे उपादान ನಾರಾಯಣ. ಆಪನೆ ವೈಯಕ್ತಿಕವಾಗಿ ಪುರುಷ ಭಗವಾನ್ ವಿಷ್ಣುವು ವಿಶ್ವೇರ ಇಡೀ ಐಹಿಕ ಜಗತ್ತಿನ ನಿಮಿತ್ತ ಕಾರಣ ಮೂಲ ಕಾರಣನು ಅದ್ವೈತ ರೂಪದಲ್ಲಿ ಉಪಾದಾನ ಭೌತಿಕ ಕಾರಣ ಹನ ಆಗುತ್ತಾನೆ. ನಾರಾಯಣ ಭಗವಾನ್ ನಾರಾಯಣನು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಭೌತಿಕ ಜಗತ್ತಿನ ಸೃಷ್ಟಿಗೆ ಸ್ವಯಂ ವಿಷ್ಣುವೇ ನಿಮಿತ್ತ ಕಾರಣ ಹಾಗೂ ನಾರಾಯಣನು ಶ್ರೀ ಅದ್ವೈತರ ರೂಪದಲ್ಲಿ ಉಪಾದಾನ ಐಹಿಕ ಕಾರಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅದರಲ್ಲಿ ಎಂತ ಹೇಳ್ತಾ ಇದ್ದಾರೆ, ಇಡೀ ಭೌತಿಕ ಜಗತ್ತು ಅದು ಸೃಷ್ಟಿಗೆ ಸ್ವಯಂ ವಿಷ್ಣುನೇ ಅಲ್ಲಿ ನೇರ ಕಾರಣ. ಅವನ ಒಂದು ದೃಷ್ಟಿಯಿಂದ ಮಾತ್ರನೇ ಈ ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತಾ ಇದೆ. ಮತ್ತೆ ನಾರಾಯಣನು ಶ್ರೀ ಅದ್ವೈತರ ರೂಪದಲ್ಲಿ ಉಪಾದಾನ ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅದ್ವೈತರನ್ನ ಏನಂತ ಹೇಳ್ತಾ ಇದ್ದಾರೆ, ಅವರು ಉಪಾದಾನ ಕಾರಣ ಅಂದ್ರೆ ಐಹಿಕ ವಸ್ತುಗಳು ಏನು ಸೃಷ್ಟಿಗೆ ಬೇಕಾಗಿದೆ ಅದನ್ನೆಲ್ಲ ವಿಷ್ಣುವಿನ ಇನ್ನೊಂದು ರೂಪ ಗರ್ಭೋದಕ ವಿಷ್ಣು ಅವನೇ ಒದಗಿಸ್ತಾ ಇರುವಂತದ್ದು. ಹಾಗಾಗಿ ಅವನನ್ನ ಇಲ್ಲಿ ಉಪಾದಾನ ಕಾರಣ ಅಂತ ಇಲ್ಲಿ ಅದ್ವೈತ ಆಚಾರ್ಯರನ್ನ ಹೇಳ್ತಾ ಇದ್ದಾರೆ. ಶ್ಲೋಕ 17. ನಿಮಿತ್ತಾಂಶೇ ಕಾರ್ಯತೆ ತೇಹೋ ಮಾಯತೆ ಈ ಕ್ಷಣ ಉಪಾದಾನ ಅದ್ವೈತ ಕರೇನ ಬ್ರಹ್ಮಾಂಡ ಸೃಜನ. ಪ್ರೇಮರಾಘವ್ ಮಾತಾಜಿ ಓದ್ಬೋದಾ ಅಥವಾ ಚಿತ್ರಮೋಹಿನಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದ್ತಾರ ಮಾತಾಜಿ? ಪ್ರೇಮರಾಘವ್ ಓದಿ, ಇಲ್ಲದೆ ಇದ್ರೆ ನಾನು ಓದಿ ನೀವು ಓದಿ. ಶ್ಲೋಕ 17. ನಿಮಿತ್ತಾಂಶೇ ಕರೆ ತೇ ಏನ್ ಮಾತಾಜಿ ಅದು? ಎಸ್ ಇರೋದು ಆ ಮಾತಾಜಿ, ಎಸ್ ಇದೆಯಲ್ಲ ಅಲ್ಲಿ ಆ ಇದು. ಅದು ಇನ್ನೊಂದು ಜ್ಞಾನ. ಅದು ಅಮ್ ತರ ಕೊಟ್ರು ಆಗುತ್ತೆ, ನಾ ಕೊಟ್ರು ಆಗುತ್ತೆ ಮಾತಾಜಿ. ನಿಮಿತ್ತಾಂಶೇ ಕರೆ ಹೋ ಮಾಯತೆ ತೀಕ್ಷಣ ಉಪಾದಾನ ಅದ್ವೈತ ಕರೇನ ಬ್ರಹ್ಮಾಂಡ ಸೃಜನ. ನಿಮಿತ್ತ ಅಂಶ ಮೂಲ ಕಾರಣನ ಅಂಶದಲ್ಲಿ ಕರೆ ಮಾಡುತ್ತಾನೆ. ತೇ ಅಜಾವೋ ಅವನು ಮಾಯತೆ ಬಹಿರಂಗ ಶಕ್ತಿಯಲ್ಲಿ ಈ ಕ್ಷಣ ಗಣ್ಣ ನೋಟ ಉಪಾದಾನ ಐಹಿಕ ಕಾರಣ ಅದ್ವೈತ ಆಚಾರ್ಯರು ಕರೆಯನ್ನ ಮಾಡುತ್ತಾರೆ. ಬ್ರಹ್ಮಾಂಡ ಸೃಜನ ಬ್ರಹ್ಮಾಂಡದ ಸೃಷ್ಟಿಯನ್ನು. ಅನುವಾದ. ಭಗವಾನ್ ವಿಷ್ಣುವು ತನ್ನ ನಿಮಿತ್ತಾಂಶದಲ್ಲಿ ಐಹಿಕ ಶಕ್ತಿಯ ಮೇಲೆ ಕಡೆಗಣ್ಣ ನೋಟ ಹಾಯಿಸುತ್ತಾನೆ ಹಾಗೂ ಉಪಾದಾನ ಕಾರಣರಾದ ಶ್ರೀ ಅದ್ವೈತರು ಐಹಿಕ ಜಗತ್ತನ್ನು ಸೃಷ್ಟಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಭಗವಾನ್ ವಿಷ್ಣು ಅಂದ್ರೆ ಮಹಾವಿಷ್ಣು ಅಥವಾ ಕಾರಣದ ವಿಷ್ಣು ಅವನೇನ್ ಮಾಡ್ತಾ ಇದ್ದಾನೆ, ನಿಮಿತ್ತ ಕಾರಣ ಹೇಗೆ ಆಗ್ತಾ ಇದ್ದಾನೆ ಅಂತಂದ್ರೆ ಈ ಸೃಷ್ಟಿ ಈ ಬ್ರಹ್ಮಾಂಡದ ಮೇಲೆ ಅವನ ಕಡೆಗಣ್ಣ ನೋಟವನ್ನ ಹಾಯಿಸ್ತಾ ಇದ್ದಾನೆ. ಅವನ ದೃಷ್ಟಿ ಆದಾಗ್ಲೇ ಅಲ್ಲಿ ಒಂದು ವಿದ್ಯುತ್ ಸಂಚಾರ ಆಗಿ ಎಲ್ಲ ಒಂದು ಸೃಷ್ಟಿ ಅದು ಪ್ರಾರಂಭ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಪ್ರಧಾನ ಅನ್ನುವಂಥದ್ದು ಮಹತ್ತತ್ವ ಆಗುತ್ತೆ. ಇಲ್ಲಿ ಉಪಾದಾನ ಕಾರಣರಾದ ಅದ್ವೈತಾಚಾರ್ಯರು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ವಿಷ್ಣುವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಐಹಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 18. ಯದ್ಯಪಿ ಸಂಖ್ಯಾಯಮಾನೆ ಪ್ರಧಾನ ಕಾರಣ ಜಡಹಾಯಿತೆ ಕಭೂ ನಾಹೆ ಜಗತ್ ಸೃಜನ. ಶ್ರುತಿ ಎಷ್ಟೇ ಮಾತಾಜಿ? ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದಿ. ಯದ್ಯಪಿ ಸಾಂಖ್ಯಾಯಮಾನೆ ಪ್ರಧಾನ ಕಾರಣ ಜಡಹಾಯಿತೆ ಕಬು ನಾಹೆ ಜಗತ್ ಸೃಜನ. ಯದ್ಯಪಿ ಆದರೂ
ಸಾಂಜ್ಞೆಯ ಸಾಂಖ್ಯ ದರ್ಶನವು ಮಾನೆ ಒಪ್ಪಿಕೊಳ್ಳುತ್ತದೆ. ಪ್ರಧಾನ ಘಟಕಾಂಶಗಳು ಕಾರಣ, ಹೇತು, ಜಡಃ ಈತೆ ಜಡದಿಂದ, ಕಬ್ಬು ಯಾವ ಹೊತ್ತಿನಲ್ಲಾದರೂ, ನಾಹೇ ಇಲ್ಲ, ಜಗತ್ಸೃಜನ ಭೌತ ಜಗತ್ತಿನ ಸೃಷ್ಟಿ. ಅನುವಾದ: ಭೌತ ದ್ರವ್ಯಗಳು ಸೃಷ್ಟಿಗೆ ಕಾರಣವೆಂದು ಸಾಂಖ್ಯತತ್ವವು ಹೇಳುತ್ತದೆಯಾದರೂ ಈ ಜಗತ್ ಸೃಷ್ಟಿಯ ಮೃತ ಜಡ ಪದಾರ್ಥಗಳಿಂದ ಎಂದಿಗೂ ಉದ್ಭವಿಸುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಇಲ್ಲಿ ನಾವು ನೋಡಿದ್ವಿ ಹಿಂದಿನ 14ನೇ ಮತ್ತೆ 15ನೇ ಶ್ಲೋಕದಲ್ಲಿ ಈ ಒಂದು ವಿಷಯವಾಗಿ ಕುರಿತು ಸವಿಸ್ತಾರವಾದ ಒಂದು ಏನು ವಿವರಣೆಯನ್ನ ಕೊಟ್ಟಿದ್ದಾರೆ ಅಲ್ಲಿ ಪ್ರಭುಪಾದರು. ಈಗ ನಾವು ಅದನ್ನೇ ಹೇಳ್ತಾ ಇದ್ದಾರೆ. ಭೌತ ದ್ರವ್ಯಗಳು ಸೃಷ್ಟಿಗೆ ಕಾರಣವೆಂದು ಸಾಂಖ್ಯ ತತ್ವವು ಹೇಳುತ್ತವೆಯಾದರೂ, ಸಾಂಖ್ಯ ತತ್ವದ ಪ್ರಕಾರ ಜಡದಿಂದ ಈ ಚೇತನ ಬರ್ತಾ ಇದೆ ಅಂತ ಅವರು ವಾದ ಮಾಡ್ತಾರೆ. ಹಾಗಾಗಿ ಅವರು ಆ ರೀತಿ ಹೇಳ್ತಾರೆ, ಈ ಸೃಷ್ಟಿ ಅನ್ನುವಂಥದ್ದು ಭೌತ ದ್ರವ್ಯ ಪ್ರಕೃತಿಯಿಂದ ಆಗ್ತಾ ಇದೆ ಅಂತ. ಈ ಜಗತ್ತು ಸೃಷ್ಟಿಯು ಮೃತ ಜಡ ಪದಾರ್ಥಗಳಿಂದ ಎಂದಿಗೂ ಉದ್ಭವಿಸುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಯಾವತ್ತೂ ಆ ರೀತಿ ಆಗುದಿಲ್ಲ. ಸಾಂಖ್ಯ ತತ್ವ ಹೇಳುವ ಹಾಗೆ ಜಡ ದ್ರವ್ಯದಿಂದ ಅಥವಾ ಮೃತ ಜಡ ಪದಾರ್ಥಗಳಿಂದ ಚೇತನ ಅನ್ನುವಂಥದ್ದು ಅದು ಉದ್ಭವ ಆಗುವುದಿಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 19. ನಿಜ ಸೃಷ್ಟಿ ಶಕ್ತಿ ಪ್ರಭು ಸಂಚಾರೆ ಪ್ರಧಾನೆ ಈಶ್ವರೇರ ಶಕ್ತಿ ತಬೇಹಾಯೇತ ನಿರ್ಮಾಣೆ. ಲಲಿತಾ ಮಾತಾಜಿ, ಉಮಾದೇವಿ, ವೆಂಕಟೇಶ್ ಇಬ್ಬರಲ್ಲಿ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಓದಿ. ನೆಕ್ಸ್ಟ್ ಉಮಾದೇವಿ ಮಾತಾಜಿ ರೆಡಿಯಾಗಿ. ನಿಜ ಸೃಷ್ಟಿ ಶಕ್ತಿ ಪ್ರಭು ಸಂಜ್ಞಾರೆ ಪ್ರಧಾನ ಈಶ್ವರೇರ ಶಕ್ತಿ ತವೇ ಪಾಯೇತ ನಿರ್ಮಾಣೆ. ನಿಜ ಸ್ವಂತದ ಸೃಷ್ಟಿ ಶಕ್ತಿ ನಿರ್ಮಿಸುವ ಚೈತನ್ಯವು ಪ್ರಭು ಭಗವಂತ ಸಂಚಾರೆ ತುಂಬುತ್ತಾನೆ. ಪ್ರಧಾನೆ ಘಟಕ ವಸ್ತುಗಳಲ್ಲಿ ಈಶ್ವರೇರ ಶಕ್ತಿ ಪ್ರಭುವಿನ ಶಕ್ತಿಯಿಂದ ತಬೆ ಆಗ ಹಯೇ ಇದೆ ತಾ ನಿಜವಾಗಿಯೂ ನಿರ್ಮಾಣೆ ಸೃಷ್ಟಿ ಕಾರ್ಯದ ಆರಂಭ. ಅನುವಾದ: ತನ್ನಲ್ಲಿನ ಸೃಷ್ಟಿ ಶಕ್ತಿಯಿಂದ ಪ್ರಭುವು ಭೌತಿಕ ಘಟಕ ದ್ರವ್ಯಗಳನ್ನು ಪ್ರಕೃತಿಯಲ್ಲಿ ತುಂಬುತ್ತಾನೆ. ಬಳಿಕ ಭಗವಂತನ ಶಕ್ತಿಯ ದ್ವಾರ ಸೃಷ್ಟಿ ಕಾರ್ಯವು ನಡೆಯುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳಿದ್ರೆ, ತನ್ನಲ್ಲಿ ಸೃಷ್ಟಿ ಶಕ್ತಿಯಿಂದ ಪ್ರಭು ಭೌತಿಕ ಘಟಕ ದ್ರವ್ಯಗಳನ್ನು ಪ್ರಕೃತಿಯಲ್ಲಿ ತುಂಬುತ್ತಾನೆ. ಅಂದ್ರೆ ಮಹಾವಿಷ್ಣುವಿನ ಅಂದ್ರೆ ಬ್ರಹ್ಮನ ಒಂದು ಕಲ್ಪದ ಸಮಯದಲ್ಲಿ ಆಂಶಿಕ ಪ್ರಳಯ ಆಗುತ್ತೆ. ಆಗ ಅದೆಲ್ಲವೂ ಗರ್ಭೋದಕಶಾಹಿ ವಿಷ್ಣುವಿನ ದೇಹವನ್ನ ಸೇರ್ಕೊಳ್ತವೆ. ಆದ್ರೆ ಪೂರ್ಣ ಪ್ರಮಾಣದ ಪ್ರಳಯ ಆದಾಗ ಗರ್ಭೋದಕಶಾಹಿ ವಿಷ್ಣು ಸಮೇತ ಅದು ಕಾರಣೋದಕಶಾಹಿ ವಿಷ್ಣುವಿನ ದೇಹವನ್ನ ಸೇರುತ್ತೆ. ಹೀಗೆ ಭಗವಂತನ ದೇಹದಿಂದ ಅವನು ಕೂಡ ಈಗ ದ್ರವ್ಯಗಳು ಪ್ರಕೃತಿ ಅನ್ನುವಂಥದ್ದು ಅದು ಈ ಭೌತಿಕ ಬ್ರಹ್ಮಾಂಡದೊಳಗಡೆ ಪ್ರವೇಶ ಆಗಿದೆ. ಆ ಬಳಿಕ ಏನಾಗ್ತಾ ಇದೆ, ಭಗವಂತನ ಶಕ್ತಿಯ ದ್ವಾರ ಸೃಷ್ಟಿ ಕಾರ್ಯ ನಡೆಯುತ್ತೆ ಅಂತ. ಅಂದ್ರೆ ಭಗವಂತ ಅವನ ಒಂದು ಕುಡಿನೋಟದಿಂದ ಅಲ್ಲಿ ಆ ವಿದ್ಯುತ್ ಸಂಚಾರ ಆಗಿ ಅಲ್ಲಿದ್ದಂತಹ ಎಲ್ಲ ಅವ್ಯಕ್ತ ಸ್ಥಿತಿಯಲ್ಲಿದ್ದಂತಹ ಒಂದು ಪ್ರಕೃತಿ ವ್ಯಕ್ತ ರೂಪಕ್ಕೆ ಬಂದು ಎಲ್ಲ ಜೀವಿಗಳು ಕೂಡ ಅವರ ಒಂದೊಂದು ದೇಹಗಳನ್ನ ಪಡಿತಾ ಹೋಗ್ತಾರೆ. ಹೀಗೆ ಈ ಶಕ್ತಿ ಭಗವಂತನ ಶಕ್ತಿಯಿಂದ ಈ ಸೃಷ್ಟಿ ಅನ್ನುವಂಥದ್ದು ನಡೆಯುತ್ತೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 20. ಅದ್ವೈತ ರೂಪೇ ಕರೆ ಶಕ್ತಿ ಸಂಚರಣ ಅತಯೇವ ಅದ್ವೈತ ಏನ ಮುಖ್ಯ ಕಾರಣ. ಉಮಾದೇವಿ ಮಾತಾಜಿ, ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅದ್ವೈತ ರೂಪಾಕಾರೆ ಶಕ್ತಿ ಚ ಸಂಚರಣ ಆತ ಏವ ಅದ್ವೈತ ಅಯನ ಮುಖ್ಯ ಕಾರಣ. ಅದ್ವೈತ ರೂಪೇ ಅದ್ವೈತ ಆಚಾರ್ಯರ ರೂಪದಲ್ಲಿ ಕರೆ ಮಾಡುತ್ತಾನೆ. ಶಕ್ತಿ ಸಂಚರಣ ಶಕ್ತಿ ತುಂಬುವ ಕಾರ್ಯ. ಆತ ಏವ ಆದ್ದರಿಂದ ಅದ್ವೈತ ಆಚಾರ್ಯರು ಅಯೇನ ಆಗಿದ್ದಾರೆ. ಮುಖ್ಯ ಕಾರಣ ಮುಖ್ಯ ಹೇತು. ಅನುವಾದ: ಶೀಲ ಬಹುಪದರಿಗೆ ಜಯವಾಗಲಿ. ಅದ್ವೈತರ ರೂಪದಲ್ಲಿ ಪ್ರಭುವು ಘಟಕ ವಸ್ತುಗಳನ್ನು ಸೃಷ್ಟಿ ಶಕ್ತಿಗೆ ತುಂಬುತ್ತಾನೆ. ಆದ್ದರಿಂದ ಅದ್ವೈತರು ಸೃಷ್ಟಿಯ ಮೂಲ ಕಾರಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಅದ್ವೈತಾಚಾರ್ಯರು ಸಾಧಾರಣ ಬದ್ಧಾತ್ಮ ಅಥವಾ ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಸ್ವಯಂ ವಿಷ್ಣು ಬಂದು ಇಲ್ಲಿ ಭೂಮಿ ಮೇಲೆ ಬದ್ಧಾತ್ಮರ ಹಾಗೆ ಅಥವಾ ಭಗವಂತನ ದಾಸನ ಹಾಗೆ ಸೇವಕನ ಹಾಗೆ ಇಲ್ಲಿ ಒಂದು ಜನ್ಮವನ್ನ ಪಡೆದಿದ್ದಾನೆ ಅವನು. ಆದ್ರೆ ವಾಸ್ತವದಲ್ಲಿ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಅವನು ಪ್ರಭುವಾಗಿ ಅವನು ಈ ಒಂದು ಸೃಷ್ಟಿಗೆ ಬೇಕಾಗಿರುವಂತಹ ಶಕ್ತಿ
ಮತ್ತೆ ಅದಕ್ಕೆ ಬೇಕಾಗಿರುವಂತಹ ದ್ರವ್ಯಗಳನ್ನೆಲ್ಲವನ್ನು ಕೂಡ ಆ ಸೃಷ್ಟಿಗೆ ಏನ್ ಬೇಕೋ ಅದನ್ನೆಲ್ಲ ಬ್ರಹ್ಮಾಂಡದೊಳಗಡೆ ತುಂಬುತ್ತಾ ಇದ್ದಾನೆ. ಆದ್ದರಿಂದ ಅದ್ವೈತಾಚಾರ್ಯರೇ ಸೃಷ್ಟಿಗೆ ಮೂಲ ಕಾರಣ. ಇಷ್ಟು ದೊಡ್ಡ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಕಾರಣ ಆದಂತಹ ಅದ್ವೈತಾಚಾರ್ಯರು ಹೇಗೆ ಮುಂದೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಚೈತನ್ಯ ಮಹಾಪ್ರಭುಗಳ ದಾಸನಾಗಿ ಅವರ ಸೇವೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಶ್ಲೋಕ 21. ಅದ್ವೈತ ಆಚಾರ್ಯ ಕೋಟಿ ಬ್ರಹ್ಮಾಂಡೇರ ಕರ್ತ ಆರ ಏಕ ಮೂರ್ತಿ ಬ್ರಹ್ಮಾಂಡೇರ ಭರ್ತ. ಓದಿ ಮಾತಾಜಿ, ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಅದ್ವೈತಾಚಾರ್ಯ ಕೋಟಿ ಬ್ರಹ್ಮಾಂಡೇರ ಕರ್ತ ಆರ ಏಕ ಮೂರ್ತಿಯೇ ಬ್ರಹ್ಮಾಂಡೇರ ಭರ್ತ. ಅದ್ವೈತ ಆಚಾರ್ಯರು ಕೋಟಿ ಬ್ರಹ್ಮಾಂಡೇರ ಕರ್ತ, ಕೋಟಿಗಟ್ಟಲೆ ಬ್ರಹ್ಮಾಂಡಗಳ ಸೃಷ್ಟಿಕರ್ತರು. ಆರ ಮತ್ತು ಏಕ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಮೂರ್ತಿಯೇ ವಿಸ್ತರಣೆಗಳಿಂದ ಬ್ರಹ್ಮಾಂಡೇರ ಭರ್ತ, ಬ್ರಹ್ಮಾಂಡವನ್ನು ಪಾಲಿಸುವುದು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀ ಅದ್ವೈತ ಆಚಾರ್ಯರು ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಕರ್ತರು. ಗರ್ಭೋದಕಶಾಹಿ ವಿಷ್ಣುವಿನ ತಮ್ಮ ಅವತಾರಗಳಿಂದ ಅವರು ಪ್ರತಿಯೊಂದು ಬ್ರಹ್ಮಾಂಡವನ್ನೂ ಪಾಲಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತಾಚಾರ್ಯರು ಹೀಗೆ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿಸ್ತಾ ಇದ್ದಾರೆ ಮಹಾವಿಷ್ಣುವಾಗಿ. ಮತ್ತೆ ಗರ್ಭೋದಕಶಾಹಿ ವಿಷ್ಣುವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಅವತಾರಗಳಿಂದ ಅವರು ಪ್ರತಿಯೊಂದು ಬ್ರಹ್ಮಾಂಡಗಳನ್ನು ಕೂಡ ಪಾಲಿಸ್ತಾ ಇದ್ದಾರೆ. ಎಲ್ಲಾ ಬ್ರಹ್ಮಾಂಡಗಳಿಗೂ ಅವರು ಗರ್ಭೋದಕಶಾಹಿ ವಿಷ್ಣುವಾಗಿ ಅವರು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಹೀಗೆ ಅದ್ವೈತಾಚಾರ್ಯರು ಸಾಧಾರಣ ವ್ಯಕ್ತಿ ಎಲ್ಲ, ಅವರು ಮಹಾವಿಷ್ಣು. ಎಲ್ಲ ಬ್ರಹ್ಮಾಂಡ, ಒಂದು ಬ್ರಹ್ಮಾಂಡ ಅಲ್ಲ, ಕೋಟಿ ಬ್ರಹ್ಮಾಂಡಗಳಿಗೆ ಸೃಷ್ಟಿಕರ್ತ ಅವರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 22. ಸೇಯಿ ನಾರಾಯಣೇರ ಮುಖ್ಯ ಅಂಗ ಅದ್ವೈತ ಅಂಗ ಶಕ್ತಿ ಅಂಶ ಕರಿ ಪಾಹೆ ಭಾಗವತ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಸೇಯಿ ನಾರಾಯಣರ ಮುಖ್ಯ ಅಂಗ ಅದ್ವೈತ ಅಂಗ ಶಬ್ದೆ ಅಂಶ ಕರಿ ಕಹೆ ಭಗವತ. ಸೇಯಿ ನಾರಾಯಣೇರ, ಭಗವಾನ್ ನಾರಾಯಣನ ಮುಖ್ಯ ಅಂಗ, ಪ್ರಧಾನ ಅವಯವ. ಅದ್ವೈತಾಚಾರ್ಯರು ಅಂಗ ಶಬ್ದೆ, ಅಂಗ ಎನ್ನುವ ಶಬ್ದದಿಂದ ಅಂಶಕರಿ ಸ್ವಾಂಶ ಭಾಗವಾಗಿ ತೆಗೆದುಕೊಂಡು ಕಹೆ ಹೇಳುತ್ತದೆ ಭಾಗವತ, ಶ್ರೀಮದ್ ಭಾಗವತವು. ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಶ್ರೀ ಅದ್ವೈತರು ನಾರಾಯಣನ ಪ್ರಮುಖ ಅಂಗವು ಭಗವಂತನ ಸ್ವಾಂಶ ಭಾಗವೆಂದು ಶ್ರೀಮದ್ ಭಾಗವತವು ಹೇಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀ ಅದ್ವೈತಾಚಾರ್ಯರು ನಾರಾಯಣನ ಪ್ರಮುಖ ಅಂಗ ಅಂದ್ರೆ ಇಲ್ಲಿ ಮಹಾವಿಷ್ಣು ಅವನು ಬರುವಂತದ್ದು ನಾರಾಯಣನಿಂದ. ನಾರಾಯಣನಿಂದ ಬಂದಂತ ಒಂದು ಮಹಾವಿಷ್ಣು ಅವನು ನಾರಾಯಣನ ಒಂದು ಅಂಗ, ಅವನ ಒಂದು ಭಾಗ, ಅವನ ಒಂದು ಸ್ವಾಂಶ ವಿಸ್ತರಣೆ. ಅಂಗವು ಭಗವಂತನ ಸ್ವಾಂಶ ಭಾಗವೆಂದು ಶ್ರೀಮದ್ ಭಾಗವತವು ಹೇಳುತ್ತೆ. ಇಲ್ಲಿ ಅಂಗ ಅಂತಂದ್ರೆ ಅಲ್ಲಿ ಅದು ಭಗವಂತನ ಸ್ವಾಂಶ ವಿಸ್ತರಣೆ, ಅವನದೇ ಒಂದು ಇನ್ನೊಂದು ರೂಪ, ನಾರಾಯಣನ ಮತ್ತೊಂದು ರೂಪ ಅದು ಮಹಾವಿಷ್ಣು. ಹಾಗೆ ಅದ್ವೈತಾಚಾರ್ಯರು ಅಂತ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಶ್ಲೋಕ 23. ನಾರಾಯಣ ಸ್ವಾಂ ನಾಹಿ ಸರ್ವದೇಹಿನಾಂ ಆತ್ಮಸ್ಯ ಅಧಿಶಾಖಿಲ ಲೋಕ ಸಾಕ್ಷಿ ನಾರಾಯಣೋ ಅಂಗಂ ದರಭೂ ಜಲಾಯನಾತ್ ತಚ್ಚಾಪಿ ಸತ್ಯಂ ನ ತವೈವ ಮಾಯಾ. ಶಕುಂತಳ ಮಾತಾಜಿ. ಹರೇ ಕೃಷ್ಣ. 23 ಮಾತಾಜಿ. ಎಸ್. ನಾರಾಯಣಸ್ತ್ವಂ ನಹಿ ಸರ್ವದೇಹಿನಾಂ ಆತ್ಮಸ್ಯಾದಿಶಾಖಿಲ ಲೋಕಸಾಕ್ಷಿ ನಾರಾಯಣೋ ಅಂಗಂ ನರಭೂ ಜಲಾಯನಾತ್ ತಚ್ಚಾಪಿ ಸತ್ಯಂ ನ ತೈವ ಮಾಯಾ. ನಾರಾಯಣ, ಪ್ರಭು ನಾರಾಯಣನೇ, ತ್ವಂ ನೀನು, ನ ಅಲ್ಲ, ಹಿ ನಿಜವಾಗಿಯೂ, ಸರ್ವ ಎಲ್ಲ, ದೇಹಿನಾಂ ದೇಹಸ್ಥ ಜೀವಿಗಳ ಆತ್ಮ ಪರಮಾತ್ಮ, ಅಸಿ ಆಗಿದ್ದೀಯೇ, ಆದೀಶ ಹೇ ಪ್ರಭುವೇ, ಅಖಿಲ ಲೋಕ ಎಲ್ಲ ಲೋಕಗಳಿಗೆ ಸಾಕ್ಷಿ ರುಜುವಾತು ನೀಡುವವನು. ನಾರಾಯಣನೆಂದು ಖ್ಯಾತನಾದ. ಅಂಗಂ ಸ್ವಾಂಶ ಭಾಗ, ನರನ, ಭೂ ಹುಟ್ಟಿದವನು, ಜಲ ನೀರಿನಲ್ಲಿ, ಅಯನಾಥ್ ಆಶ್ರಯಸ್ಥಾನದ ದೆಸೆಯಿಂದ, ತತ್ ಚ ಮತ್ತು ಅಪಿ ನಿಶ್ಚಯವಾಗಿ, ಸತ್ಯಂ ಉನ್ನತ ಸತ್ಯ ನ ಅಲ್ಲ, ಸತ್ಯಂ ಉನ್ನತ ಸತ್ಯ ನ ಅಲ್ಲ,
ತವ ನಿನ್ನ ಏವ ಅಲ್ಲವೇ ಅಲ್ಲ ಮಾಯ ಭ್ರಾಮಕ ಶಕ್ತಿ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಜಯವಾದ. ಹೇ ಪ್ರಭುಗಳ ಪ್ರಭುವೆ, ನೀನು ಸಮಸ್ತ ಸೃಷ್ಟಿಯ ಆದ್ಯ ಪ್ರೇಕ್ಷಕ. ಹಿಟ್ಟದಲ್ಲಿ ಪ್ರತಿಯೊಬ್ಬರ ಪ್ರಾಣವೂ ನೀನೇ ಆಗಿರುವೆ. ಆದ್ದರಿಂದ ಓ ನಾರಾಯಣನೇ, ನೀನು ನನ್ನ ತಂದೆಯಲ್ಲವೇ? ನರನಿಂದ ಗರ್ಭೋದಕಶಾಹಿ ವಿಷ್ಣು ಉದ್ಭವನಾದ ನೀರಿನಲ್ಲಿ ಮನೆ ಮಾಡಿಕೊಂಡಿರುವವನಿಗೆ ನಾರಾಯಣ ಎನ್ನುವ ಹೆಸರು ಅನ್ವಯಿಸುತ್ತದೆ. ಆ ನಾರಾಯಣನು ನಿನ್ನ ಸ್ವಾಂಶ ಭಾಗ. ನಿನ್ನ ಎಲ್ಲ ಸ್ವಾಂಶಗಳು ಲೋಕೋತ್ತರವಾದವುಗಳು. ಅವು ಪರಾತ್ಪರವಾದವು ಮತ್ತು ಮಾಯೆಯ ಸೃಷ್ಟಿಯಲ್ಲ. ಭಾವಾರ್ಥ: ಮೇಲಿನ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10, 14, 14ನೇ ಶ್ಲೋಕದಲ್ಲಿ ತೆಗೆದುಕೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ರೆ, ಹೇ ಪ್ರಭುಗಳ ಪ್ರಭುವೆ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನ ಹೇಳ್ತಾ ಇರುವಂತದ್ದು. ನೀನು ಸಮಸ್ತ ಸೃಷ್ಟಿಯ ಆದ್ಯ ಪ್ರೇಕ್ಷಕ. ಭಗವಂತ ಅವನು ಏನು ಮಾಡ್ಬೇಕಾಗಿಲ್ಲ. ಅವನ ಶಕ್ತಿಗಳು, ಅವನ ಸ್ವಾಂಶ ವಿಸ್ತರಣೆಗಳು, ದೇವತೆಗಳು ಅವರೇ ಎಲ್ಲವನ್ನು ಕೂಡ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಭಗವಂತ ಏನ್ ಮಾಡ್ತಾ ಇದ್ದಾನೆ, ಅವನು ಬರೀ ಅದನ್ನ ನೋಡ್ತಾ ಇದ್ದಾನೆ. ಪ್ರೇಕ್ಷಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದಿಟ್ಟದಲ್ಲಿ ಪ್ರತಿಯೊಬ್ಬರ ಪ್ರಾಣವೂ ನೀನೇ ಆಗಿರುವೆ. ಅಂದ್ರೆ ಎಲ್ಲರ ಒಳಗಡೆ ಕೂಡ ಭಗವಂತ ಅವನು ಇದ್ದಾನೆ. ಅವನು ಗೋಲೋಕ ವೃಂದಾವನದಲ್ಲಿ ಮಾತ್ರ ಇಲ್ಲ, ಅವನು ಪ್ರತಿಯೊಂದು ಅಣುವಿನಲ್ಲೂ ಕೂಡ ಅಣುವಿನಲ್ಲೂ ಅವನಿದ್ದಾನೆ. ಇದಕ್ಕೆ ಒಂದು ಏನಂತ ಹೇಳ್ತಾರೆ ಅಂದ್ರೆ, ಪ್ರಹ್ಲಾದನನ್ನ ಹಿರಣ್ಯಕಶಿಪು ಹಿಂಸಿಸಿದಾಗ ಭಗವಂತ ಅಲ್ಲಿ ಅವನನ್ನ ನರಸಿಂಹನಾಗಿ ಬಂದು ಸೀಳ್ಬೇಕಾಗಿರ್ಲಿಲ್ಲ. ಅಂದ್ರೆ ಹೃದಯದಲ್ಲಿ ಪರಮಾತ್ಮನಾಗಿ ಕೂತಿದ್ದಾನೆ. ಅವನು ಆ ದೇಹವನ್ನ ಬಿಟ್ಟು ಅವನು ಆ ದೇಹದಿಂದ ಹೊರಗಡೆ ಬಂದ ಅಂದ್ರೆ ಪ್ರಾಣ ಹೋಯ್ತು. ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಬ್ಬರ ದೇಹದಲ್ಲಿ ನೀನು ಪ್ರಾಣವಾಗಿ ಕೂಡ ಇದೆಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಓ ನಾರಾಯಣನೇ, ನೀನು ನನ್ನ ತಂದೆಯಲ್ಲವೇ? ನರನಿಂದ ಗರ್ಭೋದಕಶಾಹಿ ವಿಷ್ಣು ಉದ್ಭವವಾದ ನೀರಿನಲ್ಲಿ ಮನೆ ಮಾಡಿಕೊಂಡಿರುವವನಿಗೆ ನಾರಾಯಣ ಎನ್ನುವ ಹೆಸರು ಅನ್ವಯಿಸುತ್ತದೆ. ನರ ಅಂದ್ರೆ ಇಲ್ಲಿ ನೀರು, ಆಯನ ಅಂತಂದ್ರೆ ಮಲಗಿರುವವನು. ನೀರಿನಲ್ಲಿ ಮಲಗಿರುವವನನ್ನ ನಾರಾಯಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನನ್ನ ನೀನು ನನ್ನ ತಂದೆ ಅಲ್ಲವೇ ಅಂತ ಕರೀತಾ ಇದ್ದಾನೆ. ಅಂದ್ರೆ ವಿಷ್ಣು ಬರ್ತಾ ಇರುವಂತದ್ದು ನಾರಾಯಣನಿಂದ. ಹಾಗಾಗಿ ನಾರಾಯಣನನ್ನ ತಂದೆ ಅಂತ ಕರೀತಾ ಇದ್ದಾರೆ ಅಂತ ನಾ ಅನ್ಕೋತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಅದು ಸರಿಯಾಗಿ ಗೊತ್ತಿದ್ರೆ ಹೇಳ್ಬೋದು. ಆ ನಾರಾಯಣನು ನಿನ್ನ ಸ್ವಾಂಶ ಭಾಗ. ಅಂದರೆ ನಾರಾಯಣನು ಭಗವಂತನ ಕೃಷ್ಣನ ಸ್ವಾಂಶ ಭಾಗ. ನಿನ್ನ ಎಲ್ಲಾ ಸ್ವಾಂಶಗಳು ಲೋಕೋತ್ತರವಾದವುಗಳು, ಅವು ಪರಾತ್ಪರವಾದವು ಮತ್ತು ಮಾಯ ಸೃಷ್ಟಿಯಲ್ಲ. ಅವೆಲ್ಲವೂ ಕೂಡ ಭಗವಂತನ ಹಾಗೆಯೇ ಸಚ್ಚಿದಾನಂದ ಸ್ವರೂಪ. ಅವನ ಸ್ವಾಂಶ ವಿಸ್ತರಣೆಗಳಿಗೂ ಅವನಿಗೂ ಇರುವ ವ್ಯತ್ಯಾಸ ಏನು ಅಂತಂದ್ರೆ, ಆ ಒಂದು 4 ಗುಣಗಳ ವ್ಯತ್ಯಾಸ. ಇವರಲ್ಲಿ 60 ಗುಣಗಳು, ಕೃಷ್ಣನಲ್ಲಿ 64 ಗುಣಗಳು. ಅಷ್ಟೇ ವ್ಯತ್ಯಾಸ ಹೊರತು ಬೇರೇನು ವ್ಯತ್ಯಾಸ, ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅವು ಪರಾತ್ಪರವಾದವು ಮತ್ತು ಮಾಯೆ ಸೃಷ್ಟಿಯಲ್ಲ. ಅಂದ್ರೆ ಮಾಯೆಯಿಂದ ಈ ಸಾಂಖ್ಯ ಶಾಸ್ತ್ರಜ್ಞರು ಅಥವಾ ಮಾಯಾವಾದಿಗಳು ಹೇಳುವ ಹಾಗೆ ಭೌತಿಕ ಪ್ರಕೃತಿಯಿಂದ ಆದವನು ನೀನಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶ್ಲೋಕ ಉಲ್ಲೇಖ ಶ್ರೀಮದ್ ಭಾಗವತದ 10ನೇ ಸ್ಕಂದದ 14ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬರುವಂತದ್ದು. ಶ್ಲೋಕ 24. ಈಶ್ವರೇರ ಅಂಗಹಂಶ ಚಿದಾನಂದ ಮಾಯಾರ ಸಂಬಂಧ ನಾಹಿ ಈ ಶ್ಲೋಕೆ ಕಾಯ. ಪ್ರಭಾವತಿ ಮಾತಾಜಿ, ರತ್ನ ಮಾತಾಜಿ ಸಿಗ್ನಲ್ ಇದೆಯಾ? ಓದ್ತೀನಿ ಮಾತಾಜಿ. ಓದ್ತೀನಿ ಮಾತಾಜಿ, ಓದ್ತೀನಿ. ನಿಮ್ಗೆ ಕೊಡ್ತೇನೆ, ಓದಿ. ಓದ್ತೀನಿ. ಶ್ಲೋಕ 24. ಈಶ್ವರೇರ ಅಂಗಾಂಶ ಚಿದಾನಂದಮಯ ಮಾಯರ ಸಂಬಂಧ ನಾಹಿ ಈ ಶ್ಲೋಕೆ ಕಯ. ಈಶ್ವರೇರ ಭಗವಂತನ ಅಂಗ, ಅವಯವ, ಅಂಶ, ಭಾಗ, ಚಿತ್ ಆನಂದಮಯ ಪೂರ್ಣ ಆಧ್ಯಾತ್ಮಿಕ ಮಾಯಾರ ಐಹಿಕ ಶಕ್ತಿಯ ಸಂಬಂಧ ನಂಟು ನಾಹಿ ಇಲ್ಲ. ಈ ಶ್ಲೋಕೆ, ಈ ಶ್ಲೋಕವು ಕಯ ಹೇಳುತ್ತದೆ. ಅನುವಾದ: ಭಗವಂತನ ಅವಯವಗಳು ಹಾಗೂ ಸಾಂಶಗಳು ಆಧ್ಯಾತ್ಮಿಕವಾದವು ಎಂದು ಈ ಶ್ಲೋಕವು ವರ್ಣಿಸುತ್ತದೆ. ಹೀಗಾಗಿ ಅವುಗಳಿಗೆ ಐಹಿಕ ಶಕ್ತಿಯ ಜೊತೆಗೆ ಎಂತಹುದೂ ಸಂಬಂಧವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಅವನ ಅವಯವಗಳು ಅಥವಾ ಸ್ವಾಂಶ ಆಧ್ಯಾತ್ಮಿಕವಾದ, ಅಂದ್ರೆ ಅವನ ಅಂಶ ಅಥವಾ ಅವನ ಭಾಗ, ಅವನ ಅಂಗ ಏನಿದೆ, ಅಂದ್ರೆ ಅವನಿಂದ ಬಂದಂತಹ ವಿಸ್ತರಣೆಗಳು ಏನಿದೆ ಅವೆಲ್ಲವೂ ಕೂಡ ಸಚ್ಚಿದಾನಂದ, ಅಂದ್ರೆ ಅವು ಕೂಡ ಆಧ್ಯಾತ್ಮಿಕವಾದದ್ದೇ ಆಗಿದೆ. ಅದ್ಯಾವುದಕ್ಕೂ ಕೂಡ ಐಹಿಕ ಸೋಂಕು ಅನ್ನುವಂಥದ್ದು, ಈ ತ್ರಿಗುಣಗಳ ಸೋಂಕು ಅನ್ನುವಂಥದ್ದು ಇಲ್ಲ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಐಹಿಕ ಶಕ್ತಿಯ ಜೊತೆಗೆ ಅವ್ರಿಗೆ ಎಂತ ಸಂಬಂಧ ಕೂಡ
ಇರೋದಿಲ್ಲ, ಅವರೆಲ್ಲರೂ ಕೂಡ ಸಚ್ಚಿದಾನಂದ ವಿಗ್ರಹಗಳೇ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಶ್ಲೋಕ 25. ಅಂಶ ನ ಕಹಿಯ ಕೇನೆ ಕಹ ತಾರೆ ಅಂಗ, ಅಂಶ ಹೈತೆ ಅಂಗ ಯಾತೆ ಹಾಯ ಅಂತರಂಗ. ಓದ್ಲ ಮಾತಾಜಿ? ಓದಿ ಓದಿ. ಶ್ಲೋಕ 25. ಅಂಶ ನ ಕಹಿಯ ಕೇನ ಕಹ ತಾನರೆ ಅಂಗ, ಅಂಶ ಹೈತ್ಯ ಅಂಗ ಯಾತ್ಯ ಆಯ ಅಂತರಂಗ. ಅಂಶ ಭಾಗ, ನಾ ಕಹಿಯ ಏಳಿಲ್ಲದಿರುವುದು, ಕೇನೆ ಏಕೆ, ಕಹ ಹೇಳುತ್ತೀಯೇ, ತಾಂ ರೇ ಅವನನ್ನು, ಅಂಗ ಅವಯವ, ಅಂಶ ಐತೆ ಭಾಗಕ್ಕಿಂತ ಅಂಗ ಅವಯವ, ಯಾತೆ ಏಕೆಂದರೆ, ಅಯ ಆಗಿದೆ, ಅಂತರಂಗ ಹೆಚ್ಚು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತರನ್ನು ಪ್ರಭುವಿನ ಭಾಗ ಎಂದು ಕರೆಯದೆ ಅಂಗ ಎಂದು ಕರೆದಿರುವುದೇಕೆ? ಅಂಗ ಎನ್ನುವ ಶಬ್ದವು ಹೆಚ್ಚಿನ ಅಪತ್ತಂತೆ ಸೂಚಿಸುತ್ತದೆ ಎನ್ನುವುದು ಹಾಗೆ ಕರೆಯಲಾಗಿರುವುದಕ್ಕೆ ಕಾರಣ. ಅದೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಶ್ರೀ ಅದ್ವೈತರನ್ನ ಪ್ರಭುವಿನ ಭಾಗ ಅಂತ ಹೇಳ್ತಾ ಇಲ್ಲ, ಅವನನ್ನ ಅಂಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನ ದೇಹದ ಒಂದು ಅವನ ದೇಹವೇ, ಅವನ ದೇಹದಿಂದ ಬಂದಿರುವಂತವನು, ಅವನ ಒಂದು ಈಗ ಹೆತ್ತ ತಾಯಿಗೆ ಅವರ ಮಗು ಅವಳ ಭಾಗ, ಅವಳ ದೇಹದ ಒಂದು ಭಾಗ. ಹಾಗೆ ಅಂಗ ಅನ್ನುವಂಥದ್ದು ಹೆಚ್ಚಿನ ಆಪ್ತತೆಯನ್ನ ಸೂಚಿಸುತ್ತೆ, ಅಂದ್ರೆ ಹೆಚ್ಚು ನಿಕಟ ಒಂದು ಬಾಂಧವ್ಯವನ್ನ ಸೂಚಿಸುತ್ತೆ. ಹೀಗೆ ಇದನ್ನ ಹೇಳ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಭಗವಂತನ ಅಂಗ, ಅವನ ಒಂದು ದೇಹದ ಒಂದು ಭಾಗ, ಅಂದ್ರೆ ಅವನೇ ಭಗವಂತನ ಒಂದು ಇನ್ನೊಂದು ವಿಸ್ತರಣೆ. ಹಾಗಾಗಿ ಇಲ್ಲಿ ಆಪ್ತತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಭಗವಂತನಿಗೂ ಅವನಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ. ಶ್ಲೋಕ 26. ಮಹಾವಿಷ್ಣುರ ಅಂಶ ಅದ್ವೈತ ಗುಣಧಾಮ, ಈಶ್ವರೇ ಅಭೇದ ತೇನಿ ಅದ್ವೈತ ಪೂರ್ಣ ನಾಮ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಹಾವಿಷ್ಣುರ ಅಂಶ ಅದ್ವೈತ ಗುಣಧಾಮ, ಈಶ್ವರ ಅಭೇದ ತೇಯಿ ಅದ್ವೈತ ಪೂರ್ಣ ನಾಮ. ಮಹಾವಿಷ್ಣುರ ಪ್ರಭು ಮಹಾವಿಷ್ಣುವಿನ ಅಂಶ ಭಾಗ, ಅದ್ವೈತ ಆಚಾರ್ಯರು, ಗುಣಧಾಮ ಎಲ್ಲ ಗಣಿ, ಈಶ್ವರೇ ಭಗವಂತನಿಂದ, ಅಭೇದ ಭಿನ್ನರಲ್ಲ, ತೇಯಿ ಆದ್ದರಿಂದ, ಅದ್ವೈತ ಬೇರೆಯಲ್ಲ, ಪೂರ್ಣನಾಮ ಪೂರ್ತಿ ಹೆಸರು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಕಲ ಸದ್ಗುಣಗಳ ಕೋಶವಾದ ಶ್ರೀ ಅದ್ವೈತರು ವಿಷ್ಣುವಿನ ಪ್ರಮುಖ ಅಂಗ. ಅದ್ವೈತ ಎನ್ನುವುದು ಅವರು ಪೂರ್ಣನಾಮ, ಏಕೆಂದರೆ ಎಲ್ಲಾ ವಿವರಗಳಲ್ಲೂ ಅವರು ವಿಷ್ಣುವಿಗೆ ಸಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಪಾದರ ಅನುವಾದ ಪ್ರಭುಪಾದರಿಂದ ಬರೆದಂತ ಅನುವಾದ ಪ್ರಭುಪಾದರಿಗೆ ಜಯವಾಗ್ಲಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸಕಲ ಸದ್ಗುಣಗಳ ಕೋಶವಾದ ಅದ್ವೈತರು, ಅಂದ್ರೆ ಅವರಲ್ಲಿ ಎಲ್ಲಾ ಭಗವಂತನಲ್ಲಿರುವ ಎಲ್ಲಾ ಗುಣಗಳು ಕೂಡ ಇದೆ. ಮಹಾವಿಷ್ಣುವಿನ ಪ್ರಮುಖ ಅಂಗ ಇವರು. ಅದ್ವೈತಾಚಾರ್ಯರು ಅಂದ್ರೆ ಮಹಾವಿಷ್ಣು, ಅದೆರಡರಲ್ಲೂ ಏನು ಭೇದ ಇಲ್ಲ. ಅದ್ವೈತಾಚಾರ್ಯರು ಮಹಾವಿಷ್ಣುವೇ. ಇಲ್ಲಿ ಅದ್ವೈತರು ಎನ್ನುವುದು ಅವರ ಪೂರ್ಣನಾಮ. ಅದ್ವೈತ ಅನ್ನೋ ಹೆಸರೇ ಅದನ್ನ ಹೇಳ್ತಾ ಇದೆ. ದ್ವೈತ ಅಂದ್ರೆ ಬೇರೆ ಬೇರೆ ಅಂತ. ಇಲ್ಲಿ ಅದ್ವೈತ ಅಂದ್ರೆ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಅದ್ವೈತ ಆಚಾರ್ಯರು ಬೇರೆ ಅಲ್ಲ, ಇಬ್ರು ಕೂಡ ಒಂದೇ. ಆ ಕಾರಣದಿಂದ ಇಲ್ಲಿ, ಏಕೆಂದ್ರೆ ಎಲ್ಲಾ ವಿವರಗಳು ಅವರು ವಿಷ್ಣುವಿಗೆ ಸಮ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಅವರು ಮಹಾವಿಷ್ಣುನೇ ಅನ್ನೋದ್ರಲ್ಲಿ ಅವರ ಒಂದು ಹೆಸರು ಸೂಚಿಸ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಶ್ಲೋಕ 27. ಪೂರ್ವ ಐಚೆ ಕೈಲಾ ಸರ್ವ ವಿಶ್ವೇರ ಸೃಜನ, ಅವತಾರೆ ಕೈಲಾ ಯೇ ಭಕ್ತಿ ಪ್ರವರ್ತನ. ಪ್ರವೀಣ ನಾರಾಯಣ್ ಮಾತಾಜಿ. ಪ್ರಭಾಮಯಿ SDD ದೇವಿದಾಸಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ಲೋಕ 27. ಪೂರ್ವೇಚೆ ಕೈಲಾಸರ್ವ ವಿಶ್ವೇರ ಸೃಜನ, ಅವತಾರಿ ಕೈಲಾಯೇ ಭಕ್ತಿ ಪ್ರವರ್ತನ. ಪೂರ್ವದಲ್ಲಿ ಯೈಚ್ಛೆ ಹಾಗೆ, ಕೈಲ ಮಾಡಿದ್ದನು, ಸರ್ವ ಎಲ್ಲ ವಿಶ್ವೇರ ಬ್ರಹ್ಮಾಂಡಗಳ ಸೃಜನ ಸೃಷ್ಟಿ, ಅವತರಿಸಿ ಕೈಲ ಮಾಡಿದನು, ಏಬೆ ಈಗ ಭಕ್ತಿ ಪ್ರವರ್ತನ ಭಕ್ತಿ ಮಾರ್ಗದ ಆರಂಭವನ್ನು
ಅನುವಾದ: ಈ ಮೊದಲು ಅದ್ವೈತರು ಎಲ್ಲಾ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದರು. ಆದ್ದರಿಂದ ಈಗ ಭಕ್ತಿ ಮಾರ್ಗವನ್ನು ಹೇಳಿಕೊಡಲು ಇಳಿದು ಬಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಅದ್ವೈತ ಅಂದ್ರೆ ಆ ಪದದ ಅರ್ಥ ನೋಡಿದ್ವಿ ಅಂದ್ರೆ ವಿಷ್ಣು ಬೇರೆ ಅಲ್ಲ, ಆಚಾರ್ಯರು, ಅದ್ವೈತ ಆಚಾರ್ಯರು ಬೇರೆ ಅಲ್ಲ ಅಂತ. ಈಗ ಅವರನ್ನ ಆಚಾರ್ಯ ಅಂತ ಯಾಕೆ ಕರಿತೀವಿ ಅನ್ನೋದಕ್ಕೆ ಕಾರಣವನ್ನ ಹೇಳ್ತಾ ಇದ್ದಾರೆ. ಮೊದಲು ಏನ್ ಮಾಡ್ತಾ ಇದ್ದಾರೆ, ಮಹಾವಿಷ್ಣುವಾಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಸೃಷ್ಟಿ ಆದ್ಮೇಲೆ ಏನ್ ಮಾಡ್ತಾ ಇದ್ದಾರೆ, ಆದ್ದರಿಂದ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಭಕ್ತಿ ಮಾರ್ಗವನ್ನ ಹೇಳ್ಕೊಡೋದಕ್ಕೆ ಸ್ವತಃ ಇಳಿದು ಬರ್ತಾ ಇದ್ದಾರೆ ಭೂಮಿಗೆ. ಅಂದ್ರೆ ಅವರು ಈ ಭಕ್ತಿ ಮಾರ್ಗ ಎಲ್ಲರಿಗೂ ಕೂಡ ಪ್ರಚಾರ ಮಾಡ್ಬೇಕು, ಆಚಾರ್ಯರಾಗಿ ಪ್ರಚಾರ ಮಾಡ್ಬೇಕು. ಹಾಗಾಗಿ ಅವರು ಸೃಷ್ಟಿ ಏನಿದೆ ಬ್ರಹ್ಮಾಂಡ, ಅದರ ಒಳಗಡೆ ಅವರು ಇಳಿದು ಬಂದಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 28. ಜೀವ ನಿಸ್ತಾರೀಲ ಕೃಷ್ಣ ಭಕ್ತಿ ಕರಿದಾನ, ಗೀತಾ ಭಾಗವತೆ ಕೈಲ ಭಕ್ತಿರ ವ್ಯಾಖ್ಯಾನ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಜೀವ ನಿಸ್ತಾರಿಲ ಕೃಷ್ಣ ಭಕ್ತಿ ಕರಿದಾನ, ಗೀತಾ ಭಾಗವತೆ ಕೈಲ ಭಕ್ತಿರ ವ್ಯಾಖ್ಯಾನ. ಜೀವ ಜೀವಿಗಳು, ನಿಸ್ತಾರಿಲ ಮೋಕ್ಷ ನೀಡಿದವರು, ಕೃಷ್ಣ ಭಕ್ತಿ ಕೃಷ್ಣನಿಗೆ ಪ್ರಭು ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ, ಕರಿ ಮಾಡುವುದು ದಾನ ಕೊಡುಗೆ, ಗೀತಾ ಭಾಗವತೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳಲ್ಲಿ, ಕೈಲ ಮಾಡಿದರು ಭಕ್ತಿರ ವ್ಯಾಖ್ಯಾನ ಭಕ್ತಿ ಸೇವೆಯ ವಿವರಣೆಯನ್ನು. ಅನುವಾದ: ಶ್ರೀಲ ಪ್ರಭುಪಾದವರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಕೃಷ್ಣ ಭಕ್ತಿ ಎಂಬ ಕೊಡುಗೆಯನ್ನು ನೀಡಿ ಅವರು ಸಕಲ ಜೀವಿಗಳನ್ನು ಉದ್ಧರಿಸಿದರು. ಭಕ್ತಿ ಸೇವೆಯ ಬೆಳಕಿನಲ್ಲಿ ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತ ಗ್ರಂಥಗಳಿಗೆ ವ್ಯಾಖ್ಯಾನ ನೀಡಿದರು. ಭಾವಾರ್ಥ: ಅದ್ವೈತ ಪ್ರಭುಗಳು ವಿಷ್ಣುವಿನ ಅವತಾರವೇ ಆದರೂ ಬದ್ಧ ಜೀವಿಗಳ ಕಲ್ಯಾಣಾರ್ಥವಾಗಿ ದೇವೋತ್ತಮ ಪರಮಪುರುಷನ ದಾಸನಾಗಿ ಕಾಣಿಸಿಕೊಂಡರು. ತಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ತಾವು ನಿರಂತರ ದಾಸನೆಂಬುದನ್ನೇ ಸಾಬೀತು ಮಾಡಿದರು. ಭಗವಾನ್ ಚೈತನ್ಯರು ಹಾಗೂ ಪ್ರಭು ನಿತ್ಯಾನಂದರು ಕೂಡ ವಿಷ್ಣುವಿನ ವರ್ಗಕ್ಕೆ ಸೇರುತ್ತರಾದರೂ ಇದೇ ದಾಸತತ್ವವನ್ನು ಪ್ರದರ್ಶಿಸಿದರು. ಭಗವಾನ್ ಚೈತನ್ಯರು, ಭಗವಾನ್ ನಿತ್ಯಾನಂದರು ಹಾಗೂ ಅದ್ವೈತ ಪ್ರಭುವರ್ಯರು ತಮ್ಮ ಸರ್ವಶಕ್ತ ವಿಷ್ಣು ಶಕ್ತಿಗಳನ್ನು ಈ ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿಸಿದ್ದರು ಎಂದಿಟ್ಟುಕೊಳ್ಳೋಣ. ಆಗ ಜನ ಕಲಿಯುಗದ ಪ್ರಭಾವಕ್ಕೆ ಸಿಕ್ಕಿ ಮೊದಲೇ ಆಗಿದ್ದುದಕ್ಕಿಂತ ಹೆಚ್ಚಿನ ಮಾಯಾವಾದಿಗಳು, ಶೂನ್ಯವಾದಿಗಳು, ಸ್ವಪೂಜಕರು ಆಗಿಬಿಡುತ್ತಿದ್ದರು. ಆದ್ದರಿಂದ ದೇವೋತ್ತಮ ಪರಮಪುರುಷ ಹಾಗೂ ಅವನ ವಿವಿಧ ಅವತಾರಗಳು ಹಾಗೂ ರೂಪಗಳು ಭಕ್ತರ ಪಾತ್ರಗಳಲ್ಲೇ ನಿಂತರು. ಬದ್ಧ ಜೀವಿಗಳು ಭಕ್ತಿ ಸೇವೆಯ ಪಾರಮಾರ್ಥಿಕ ಘಟ್ಟವನ್ನು ಹೇಗೆ ಅನುಸಂಧಾನ ಮಾಡಬೇಕೆಂಬುದನ್ನು ತೋರಿಸಿಕೊಡುವುದು ಈ ಮೂವರು ಅವತಾರಿಗಳ ಗುರಿಯಾಗಿತ್ತು. ಬದ್ಧ ಜೀವಿಗಳಿಗೆ ಭಕ್ತಿ ಸೇವೆಯ ವಿಚಾರದಲ್ಲಿ ಮಾರ್ಗದರ್ಶನ ಮಾಡುವುದು ಅದ್ವೈತ ಆಚಾರ್ಯರ ವಿಶಿಷ್ಟ ಉದ್ದೇಶವಾಗಿತ್ತು. ಆಚಾರ್ಯ ಎನ್ನುವ ಶಬ್ದಕ್ಕೆ ಬೋಧಕ ಎಂದು ಅರ್ಥ. ಇಂತಹ ಬೋಧಕರ ವಿಶೇಷ ಕಾರ್ಯವು ಜನರನ್ನು ಕೃಷ್ಣ ಪ್ರಜ್ಞಾವಂತರನ್ನಾಗಿ ಮಾಡುವುದೇ ಆಗಿರುತ್ತದೆ. ಅದ್ವೈತ ಆಚಾರ್ಯರ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಗುರುವಿಗೆ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯ ಪ್ರಸಾರ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಆಚಾರ್ಯನ ನಿಜವಾದ ಗುಣ ಯಾವುದೆಂದರೆ ಆತ ತಾನು ಪರಮ ಪುರುಷನ ನಿಜವಾದ ದಾಸ ಎಂದು ಮನವರಿಕೆ ಮಾಡಿಕೊಡುವುದು. ತಾವೇ ದೇವರುಗಳು ಎಂದು ಹೇಳಿಕೊಳ್ಳುವ ನಾಸ್ತಿಕ ಜನರ ರಾಕ್ಷಸ ಚಟುವಟಿಕೆಗಳಿಗೆ ಇಂತಹ ನಿಜವಾದ ಆಚಾರ್ಯನು ಎಂದಿಗೂ ಬೆಂಬಲ ನೀಡಲಾರನು. ತಾವೇ ದೇವರುಗಳೆಂದು ಹೇಳಿಕೊಂಡು ಮುಗ್ಧ ಜನರನ್ನು ವಂಚಿಸುವ ಟಕ್ಕರನ್ನು ಉಲ್ಲಂಘಿಸಿ ನಡೆಯುವುದೇ ಆಚಾರ್ಯನ ನಿಜವಾದ ಕೆಲಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಏನಂತ ಹೇಳ್ತಾ ಇದ್ದಾರೆ ಅದ್ವೈತ. ಕೃಷ್ಣ ಭಕ್ತಿ ಎಂಬ ಕೊಡುಗೆಯನ್ನು ನೀಡಿ ಅವರು ಸಕಲ ಜೀವಿಗಳನ್ನು ಉದ್ಧರಿಸಿದರು. ಅದ್ವೈತಾಚಾರ್ಯರು ಮಹಾವಿಷ್ಣುವಾಗಿ ಸೃಷ್ಟಿ ಮಾಡಿದ್ರು. ಆ ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿ ಈಗ ಭೌತಿಕ ಜಗತ್ತಿಗೆ ಬಂದು ಇಲ್ಲಿ ಎಲ್ಲರಿಗೂ ಕೂಡ ಆಚಾರ್ಯರ ಹಾಗೆ ಬೋಧಕರ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ ಭಕ್ತಿಯ ಒಂದು ಮಹತ್ವವನ್ನ. ಹಾಗೆ ಮಾಡ್ತಿರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಭಕ್ತಿ ಸೇವೆ ಬೆಳಕಿನಲ್ಲಿ ಅವರು ಭಗವದ್ಗೀತೆ ಮತ್ತೆ ಶ್ರೀಮದ್ ಭಾಗವತ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನಂತ ಇದ್ದಾರೆ ಅಂದ್ರೆ, ಅದ್ವೈತ ಪ್ರಭುಗಳು ವಿಷ್ಣುವಿನ ಅವತಾರವೇ ಆದರೂ ಬದ್ಧ ಜೀವಿಗಳ ಕಲ್ಯಾಣಾರ್ಥವಾಗಿ ದೇವೋತ್ತಮ ಪರಮಪುರುಷನ ದಾಸನಾಗಿ ಕಾಣಿಸಿಕೊಂಡರು. ಅಂದ್ರೆ ಅವರು ಮಹಾವಿಷ್ಣು ಇಷ್ಟೆಲ್ಲ ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿದವನು ಸಾಧಾರಣ ಬದ್ಧಾತ್ಮನ ಹಾಗೆ ಇಲ್ಲಿ ಬಂದಿದ್ದಾನೆ ಭೂಮಿಗೆ ಬಂದು. ಮತ್ತೆ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ, ತಾನು ದೇವ್ರು ಅಂತ ಹೇಳ್ಕೋತಿಲ್ಲ ಅವನು.
ಅವನು ದೇವೋತ್ತಮ ಪರಮಪುರುಷ ಕೃಷ್ಣನ ದಾಸನಾಗಿ ಆ ಬಂದಿದ್ದಾನೆ. ತಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ತಾವು ನಿರಂತರ ದಾಸನೆಂಬುದನ್ನೇ ಸಾಬೀತು ಮಾಡಿದರು. ಭಗವಾನ್ ಚೈತನ್ಯರು ಹಾಗೂ ಪ್ರಭು ನಿತ್ಯಾನಂದರು ಕೂಡ ವಿಷ್ಣುವಿನ ವರ್ಗಕ್ಕೆ ಸೇರುತ್ತರಾದರೂ ಇದೇ ದಾಸತತ್ವವನ್ನು ಪ್ರದರ್ಶಿಸಿದರು. ಸ್ವತಃ ಕೃಷ್ಣನೇ ಬಂದಿದ್ದಾನೆ. ಕೃಷ್ಣನು ಕೂಡ ತನ್ನನ್ನ ತಾನು ಬದ್ಧಾತ್ಮನ ಹಾಗೆಯೇ ತೋರಿಸ್ಕೊತಾ ಇದ್ದಾನೆ. ಬಲರಾಮನು ಕೂಡ ಹಾಗೆ ಮಾಡ್ತಾ ಇದ್ದಾನೆ. ಇಲ್ಲಿ ಯಾರು ಕೂಡ ಅವರನ್ನ ಅವರು ದೇವ್ರು ಅನ್ನೋದನ್ನ ಯಾರಿಗೂ ಕೂಡ ಪ್ರದರ್ಶನ ಮಾಡ್ತಾ ಇಲ್ಲ. ನಾವೆಲ್ಲರೂ ಭಗವಂತನ ಸೇವಕರು ಅಂತಾನೆ ಹೇಳ್ಕೊತಾ ಇದ್ದಾರೆ. ಭಗವಾನ್ ಚೈತನ್ಯರು, ಭಗವಾನ್ ನಿತ್ಯಾನಂದರು ಹಾಗೂ ಅದ್ವೈತ ಪ್ರಭುವರ್ಯರು ತಮ್ಮ ಸರ್ವಶಕ್ತ ವಿಷ್ಣು ಶಕ್ತಿಗಳನ್ನು ಈ ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿಸಿದ್ದರು ಎಂದಿಟ್ಟುಕೊಳ್ಳೋಣ. ಅಂದ್ರೆ ಅವರು ಅವರ ಒಂದು ನಿಜ ಸ್ವರೂಪವನ್ನ ಇಲ್ಲಿ ತೋರಿಸ್ಕೊಂಡಿದ್ರು ಅಂದ್ರೆ ಏನಾಗ್ತಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರೊಂದ್ ವೇಳೆ ಅವರೇ ದೇವ್ರು ಅನ್ನೋದನ್ನ ತೋರಿಸ್ಕೊಂಡಿದ್ರು ಅಂದ್ರೆ ಆಗ ಈ ಜನ ಕಲಿಯುಗದ ಪ್ರಭಾವಕ್ಕೆ ಸಿಕ್ಕಿ ಮೊದಲೇ ಆಗಿದ್ದಕ್ಕಿಂತ ಹೆಚ್ಚಿನ ಮಾಯಾವಾದಿಗಳು, ಶೂನ್ಯವಾದಿಗಳು, ಸ್ವಪೂಜಕರು ಆಗಿಬಿಡುತ್ತಿದ್ದರು. ಅಂದ್ರೆ ಈಗಾಗ್ಲೇ ಜನ ಅವರಿಗೆ ಅವರೇ ಮಾಯಾವಾದಿಗಳು. ಅಂದ್ರೆ ಮಾಯಾವಾದ ಅಂದ್ರೆ ಏನು ಅಂದ್ರೆ ನಾನು ದೇವ್ರು, ನೀನು ದೇವ್ರು, ಎಲ್ಲರೂ ದೇವ್ರು ಅಂತ ಹೇಳುವಂಥದ್ದು, ನಾವೇ ದೇವ್ರು ಅಂತ ಹೇಳ್ಕೊಡುವಂಥದ್ದು, ಅದೇ ಮಾಯಾವಾದ. ಅದೇ ರೀತಿ ಶೂನ್ಯವಾದಿ, ಸ್ವಪೂಜಕರು ತಮ್ಮನ್ನೇ ತಾವೇ ಪೂಜಿಸುವಂತವ್ರು. ಭಗವಂತ ಅಂತ ಬೇರೆ ಯಾರು ಇಲ್ಲ ಹೊರಗಡೆ, ನಾವೇ ದೇವ್ರು ಅಂತ ಹೇಳ್ಕೊಡುವಂಥವ್ರು. ಅಂತವ್ರು ಇನ್ನೂ ಹೆಚ್ಚಾಗ್ಬಿಡ್ತಿದ್ರು ಜನರು. ಜನರಲ್ಲಿ ಇಂತಹ ಒಂದು ಮನೋಭಾವ ಇನ್ನೂ ಹೆಚ್ಚುತ್ತಾ ಇತ್ತು. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಸ್ವಯಂ ಭಗವಂತನೇ ಭೂಮಿ ಮೇಲೆ ಬಂದಾಗ್ಲೂ ಕೂಡ ಅವನು ತನ್ನನ್ನ ತಾನು ತನ್ನ ಸ್ವರೂಪವನ್ನ ತೋರ್ಪಡಿಸ್ಕೊಂಡಿರ ತನ್ನನ್ನ ತಾನು ಭಗವಂತನ ಸೇವಕ ಅಂತಷ್ಟೇ ತೋರಿಸ್ತಾ ಇದ್ದಾನೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷ ಹಾಗೂ ಅವನ ವಿವಿಧ ಅವತಾರಗಳು ಹಾಗೂ ರೂಪಗಳು ಭಕ್ತರ ಪಾತ್ರಗಳಲ್ಲೇ ನಿಂತರು. ಅವರೆಲ್ಲರೂ ಕೂಡ ಭಕ್ತರಾಗಿಯೇ ತಮ್ಮನ್ನ ತಾವು ಎಲ್ಲರಿಗೂ ತೋರ್ಪಡಿಸ್ಕೊಂಡ್ರು. ಬದ್ಧ ಜೀವಿಗಳು ಭಕ್ತಿ ಸೇವೆಯ ಪಾರಮಾರ್ಥಿಕ ಘಟ್ಟವನ್ನು ಹೇಗೆ ಅನುಸಂಧಾನ ಮಾಡಬೇಕೆಂಬುದು ತೋರಿಸಿಕೊಡುವುದು ಈ ಮೂವರು ಅವತಾರಿಗಳ ಗುರಿಯಾಗಿತ್ತು. ಯಾಕೆ ಅವರು ಆ ರೀತಿ ಮಾಡಿದ್ರು ಅಂದ್ರೆ, ಬದ್ಧ ಜೀವನದಲ್ಲಿ ಭಕ್ತಿ ಸೇವೆಯ ಅದರ ಒಂದು ಮಹತ್ವವನ್ನ, ಪಾರಮಾರ್ಥಿಕ ಘಟ್ಟವನ್ನ, ಅಂದ್ರೆ ಅದು ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟದಲ್ಲ, ಅದು ನಮ್ಮನ್ನ ಆಧ್ಯಾತ್ಮಿಕ ನೆಲೆಗೆ ಕೊಂಡೊಯ್ಯುವಂಥದ್ದು. ಅದರ ಒಂದು ಅನುಸಂಧಾನ, ಅದನ್ನ ಹೇಗೆ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕಾಗಿಯೇ ಈ ಮೂರು ಜನ, ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಮಹಾಪ್ರಭುಗಳು ಮತ್ತೆ ಅದ್ವೈತಾಚಾರ್ಯರು, ಅವರ ಈ ಒಂದು ಅವತಾರದ ಮೂಲ ಉದ್ದೇಶ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬದ್ಧ ಜೀವಿಗಳಿಗೆ ಭಕ್ತಿ ಸೇವೆಯ ವಿಚಾರದಲ್ಲಿ ಮಾರ್ಗದರ್ಶನ ಮಾಡುವುದು ಅದ್ವೈತ ಆಚಾರ್ಯರ ವಿಶಿಷ್ಟ ಉದ್ದೇಶವಾಗಿತ್ತು. ಅಂದ್ರೆ ಈ ಒಂದು ಭಕ್ತಿ ಸೇವೆ ಹೇಗೆ ಮಾಡುವಂಥದ್ದು ಇದನ್ನ ತಿಳಿಸ್ಕೊಡ್ಬೇಕು, ಅದು ಮೂಲ ಉದ್ದೇಶ ಆಗಿತ್ತು ಅದ್ವೈತಾಚಾರ್ಯರ ಒಂದು ಆವಿರ್ಭಾವಕ್ಕೆ. ಆಚಾರ್ಯ ಎನ್ನುವ ಶಬ್ದಕ್ಕೆ ಬೋಧಕ ಎಂದು ಅರ್ಥ. ಅವರ ಹೆಸರು ಅದ್ವೈತ ಆಚಾರ್ಯ. ಆಚಾರ್ಯ ಅಂದ್ರೆ ಬೋಧನೆ ಮಾಡೋದಕ್ಕೆ ಗುರುವಾಗಿ ಬಂದಿದ್ದಾರೆ, ಪ್ರಚಾರ ಮಾಡಕ್ಕೆ ಬಂದಿದ್ದಾರೆ, ಹಾಗಾಗಿ ಅವರನ್ನ ಆಚಾರ್ಯ ಅಂತ ಕರೀತಾರೆ. ಇಂತಹ ಬೋಧಕರ ವಿಶೇಷ ಕಾರ್ಯ ಜನರನ್ನು ಕೃಷ್ಣ ಪ್ರಜ್ಞಾವಂತರನ್ನಾಗಿ ಮಾಡುವುದೇ ಆಗಿರುತ್ತೆ. ಅಂದ್ರೆ ಗುರು ಆದವನು ಏನ್ ಮಾಡ್ತಾನೆ, ಗುರು ಭಗವಂತನನ್ನ ತೋರಿಸ್ಕೊಡ್ತಾನೆ, ಕೃಷ್ಣನನ್ನ ತಿಳಿಸ್ಕೊಡ್ತಾನೆ. ಹಾಗೆ ಇಲ್ಲಿ ಅವರು ಬಂದಿದ್ದ ಮೂಲ ಉದ್ದೇಶ ಬೋಧನೆ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು, ಕೃಷ್ಣ ಪ್ರಜ್ಞೆಯನ್ನ ತರುವಂಥದ್ದು, ಭಕ್ತಿ ಸೇವೆನ ತಿಳಿಸ್ಕೊಡುವಂಥದ್ದಾಗಿತ್ತು. ಅದ್ವೈತ ಆಚಾರ್ಯರ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಗುರುವಿಗೆ ಪ್ರಪಂಚಾದ್ಯಂತ ಕೃಷ್ಣ ಪ್ರಜ್ಞೆ ಪ್ರಸಾರ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಅಂದ್ರೆ ಯಾರು ನಿಜವಾದ ಆಚಾರ್ಯರಿದ್ದಾರೆ ಅದ್ವೈತ ಆಚಾರ್ಯರ ಹಾಗೆ, ಅಂತಹ ಗುರುಗಳು ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯನ್ನ ಪ್ರಪಂಚಾದ್ಯಂತ ಸಾರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಅವರ ಜೀವನದಲ್ಲಿ ಬೇರೆ ಯಾವ ಉದ್ದೇಶವೂ ಇರೋದಿಲ್ಲ ಅಂತ. ಆಚಾರ್ಯನ ನಿಜವಾದ ಗುಣ ಯಾವುದು ಎಂದರೆ, ಆತ ತಾನು ಪರಮ ಪುರುಷನ ನಿಜವಾದ ದಾಸ ಎಂದು ಮನವರಿಕೆ ಮಾಡಿಕೊಡುವುದು. ಅಂದ್ರೆ ಗುರು ಶಿಷ್ಯನಿಗೆ ತಿಳಿಸ್ಕೊಡುವಂಥದ್ದು, ದೇವೋತ್ತಮ ಪರಮ ಪುರುಷನ ದಾಸ ನೀನು, ಅಂದ್ರೆ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಸ್ಕೊಡುವಂಥದ್ದು. ಜೀವೇರಿ ಸ್ವರೂಪ ಕೃಷ್ಣೇರೇ ನಿತ್ಯ ದಾಸ, ಅದನ್ನ ತಿಳಿಸ್ಕೊಡೋದು, ಮನವರಿಕೆ ಮಾಡಿಕೊಡುವುದೇ ಆ ಗುರುವಿನ ಉದ್ದೇಶ, ಅವನ ಒಂದು ಕಾರ್ಯ. ತಾವೇ ದೇವರುಗಳು ಎಂದು ಹೇಳಿಕೊಳ್ಳುವ ನಾಸ್ತಿಕ ಜನರ ರಾಕ್ಷಸ ಚಟುವಟಿಕೆಗಳಿಗೆ ಇಂತಹ ನಿಜವಾದ ಆಚಾರ್ಯನು ಎಂದಿಗೂ ಬೆಂಬಲ ನೀಡಲಾರನು. ಅಂದ್ರೆ ಯಾರು ತಮ್ಮನ್ನ ತಾವೇ ಮಾಯಾವಾದಿಗಳ ಹಾಗೆ ನಾನೇ ದೇವರು, ಸ್ವಪೂಜಕರು ಅಂತ ಯಾರೆಲ್ಲ ಬರ್ತಾರೆ, ಅಂತವರನ್ನ ಇಲ್ಲಿ ಅವರು ರಾಕ್ಷಸರು ಅಂತ ಹೇಳ್ತಾ ಇದ್ದಾರೆ. ಅಂತವರಿಗೆ ಈ ಗುರುಗಳು ಯಾವತ್ತೂ ಕೂಡ ಅವರಿಗೆ ಬೆಂಬಲವನ್ನ ಕೊಡೋದಿಲ್ಲ. ಮತ್ತೆ ಏನ್ ಮಾಡ್ತಾರೆ ಅವರು ಅಂದ್ರೆ, ತಾವೇ ದೇವರುಗಳು ಅಂತ ಹೇಳಿಕೊಂಡು ಮುಗ್ಧ ಜನರನ್ನು ವಂಚಿಸುವ ರಕ್ಕರನ್ನು ಉಲ್ಲಂಘಿಸಿ ನಡೆಯುವುದೇ ಆಚಾರ್ಯನ ನಿಜವಾದ ಕೆಲಸ. ಅಂದ್ರೆ ಯಾರು ಆ ರೀತಿ ತಮ್ಮನ್ನ ತಾವು ದೇವರು ಅಂತ ಹೇಳ್ಕೊತಾ ಇದ್ದಾರೆ, ಅಂತವರ ನಿಜವಾದ ಬಣ್ಣ ಬಯಲು ಮಾಡುವಂಥದ್ದೇ ಈ ಗುರುಗಳ ಮೂಲ ಕೆಲಸ ಆಗಿರುತ್ತೆ. ಅಂದ್ರೆ ಅದೇ ಅವರ ನಿಜವಾದ ಕಾರ್ಯ ಆಗಿರುತ್ತೆ. ಜನರನ್ನ, ಬದಾತ್ಮರನ್ನ ಭಕ್ತಿ ಸೇವೆಗೆ ಕರ್ಕೊಡಬೇಕು, ಅವರನ್ನ ಪಾರಮಾರ್ಥಿಕ ನೆಲೆಯಲ್ಲಿ ಅವರನ್ನ ಮುಂದೆ ಕೃಷ್ಣ ಪ್ರಜ್ಞೆಗೆ ತಂದು ಅವರ ಸ್ವರೂಪವನ್ನ ಅವರಿಗೆ ತಿಳಿಸ್ಕೊಟ್ಟು ಅವರನ್ನ ಭಗವಂತನ ದಾಸರನ್ನಾಗಿಸ್ಬೇಕು. ಇದು ಆಚಾರ್ಯರ ಮೂಲ ಉದ್ದೇಶ ಮತ್ತೆ ಕಾರ್ಯ. ಹಾಗಾಗಿ ಇಲ್ಲಿ
ಸ್ವಯಂ ಕೃಷ್ಣ ಮತ್ತೆ ಬಲರಾಮ ಹಾಗೂ ಮಹಾವಿಷ್ಣು ಮೂವರು ಕೂಡ ಭೂಮಿ ಮೇಲೆ ಅವತರಿಸಿದ್ದಾರೆ. ಆದ್ರೆ ತಮ್ಮ ಒಂದು ನಿಜ ಸ್ವರೂಪವನ್ನು ಯಾರಿಗೂ ತೋರಿಸ್ಬೋದಿರಾ ತಮ್ಮನ್ನ ತಾವು ಭಗವಂತನ ಭಕ್ತರು ಸೇವಕರು ಅಂತ ಇಲ್ಲಿ ಹೇಳ್ಕೊಂಡು ಅವರು ಬದ್ಧಾತ್ಮರನ್ನ ಉದ್ಧಾರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 29. ಭಕ್ತಿ ಉಪದೇಶವೇನು ತಾರ ನಾಹಿ ಕಾರ್ಯ ಆತ ಏವ ನಾಮ ಹೈಲ ಅದ್ವೈತ ಆಚಾರ್ಯ. ಹರೇ ಕೃಷ್ಣ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಓದಿ. ಭಕ್ತಿ ಉಪದೇಶ ಶ್ಲೋಕ 19. ಭಕ್ತಿ ಉಪದೇಶ ಏನು ತಾಂಡ್ರ ನಾಹಿ ಕಾರ್ಯ ಆತ ಏವ ನಾಮ ಹೈಲ ಅದ್ವೈತ ಆಚಾರ್ಯ. ಭಕ್ತಿ ಉಪದೇಶ ಭಕ್ತಿ ಸೇವೆಯ ಬಗೆಗೆ ಬೋಧನೆ ಏನು ಇಲ್ಲದೆ ತಾಂಡ್ರ ಅವನ ನಾಹಿ ಇಲ್ಲ ಕಾರ್ಯ ಕೆಲಸ ಆತ ಏವ ಆದ್ದರಿಂದ ನಾಮ ಹೆಸರು ಹೈಲ ಆಯಿತು ಅದ್ವೈತ ಆಚಾರ್ಯ ಪರಮ ಬೋಧಕ ಆಚಾರ್ಯರಾದ ಅದ್ವೈತ ಪ್ರಭುಗಳು. ಅನುವಾದ. ಭಕ್ತಿ ಸೇವೆಯನ್ನು ಮೇಲೆ ಪ್ರಭುಜಿ ಉಪದೇಶಿಸುವುದರ ಹೊರತು. ಅನುವಾದ. ಭಕ್ತಿ ಸೇವೆಯನ್ನು ಉಪದೇಶಿಸುವುದರ ಹೊರತು ಬೇರೊಂದು ಕಾರ್ಯ ಅವರಿಗಿಲ್ಲವಾದಾಗಿ ಅವರ ಹೆಸರು ಅದ್ವೈತ ಆಚಾರ್ಯ ಎಂದಾಗಿದೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಭಕ್ತಿ ಸೇವೆಯನ್ನು ಉಪದೇಶಿಸುವುದರ ಹೊರತಾಗಿ ಆಚಾರ್ಯರಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಗುರುವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಪ್ರಚಾರ ಮಾಡ್ತಾ ಇದ್ದಾರೆ? ಭಕ್ತಿ ಸೇವೆಯ ಉಪದೇಶವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಅದ್ವೈತ ಆಚಾರ್ಯ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅವರ ಹೆಸರು ಅದ್ವೈತ ಆಚಾರ್ಯ. ಆ ಹೆಸರಿಗೆ ಅರ್ಥಪೂರ್ಣವಾದ ಒಂದು ಇದೆ ವಿಷಯ, ಅಂದ್ರೆ ಅವರ ಹೆಸರು ಅರ್ಥಪೂರ್ಣವಾಗಿದೆ ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಆಚಾರ್ಯ ಅವರು ಅಂತ. ಶ್ಲೋಕ 30. ವೈಷ್ಣವೇರ ಗುರು ತಾಹೋ ಜಗತೇರ ಆರ್ಯ ದೂಯಿ ನಾಮ ಮಿಲನೆ ಹೈಲ ಅದ್ವೈತ ಆಚಾರ್ಯ. ವರದೆ ಹೆಗ್ಡೆ ಮಾತಾಜಿ. ವರದೆ ಹೆಗ್ಡೆ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ವೈಷ್ಣವೇರ ಗುರು ತೇಜ ಹೋ ಜಗತೇರ ಆರ್ಯ ದೋಯಿ ನಾಮ ಮಿಲನೆ ಹೈಲ ಅದ್ವೈತ ಆಚಾರ್ಯ. ವೈಷ್ಣವೇರ ಭಕ್ತರ ಗುರು ಕಲಿಸುವಾತ, ತೇ ಹೋ ಆತ, ಜಗತೇರ ಆರ್ಯ ವಿಶ್ವದಲ್ಲಿ ಅತ್ಯಂತ ಗೌರವಾರ್ಹನು, ದೂಯಿ ನಾಮ ಮಿಲನೆ ಎರಡು ಹೆಸರುಗಳನ್ನು ಸೇರಿಸುವುದರಿಂದ ಹೈಲ ಆಗಿದೆ, ಅದ್ವೈತ ಆಚಾರ್ಯ ಅದ್ವೈತ ಆಚಾರ್ಯರೆಂಬ ಹೆಸರು. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅವರು ಎಲ್ಲ ಭಕ್ತರ ಗುರು ಹಾಗೂ ವಿಶ್ವದ ಅತ್ಯಂತ ಗೌರವಾರ್ಹ ಪುರುಷ ಶ್ರೇಷ್ಠರು. ಈ ಎರಡು ಹೆಸರುಗಳನ್ನು ಸೇರಿಸಿದ್ದರಿಂದ ಅವರಿಗೆ ಅದ್ವೈತ ಆಚಾರ್ಯ ಎನ್ನುವ ಹೆಸರು ಬಂದಿದೆ. ಭಾವಾರ್ಥ. ಶ್ರೀ ಅದ್ವೈತ ಆಚಾರ್ಯರು ಸಕಲ ವೈಷ್ಣವರ ಪ್ರಮುಖ ಗುರುಗಳು, ಎಲ್ಲ ವೈಷ್ಣವರಿಂದ ಪೂಜಾರ್ಹರು. ವೈಷ್ಣವರು ಅದ್ವೈತ ಆಚಾರ್ಯರ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು, ಏಕೆಂದರೆ ಹಾಗೆ ನಡೆಯುವುದರಿಂದ ವ್ಯಕ್ತಿಯು ವಾಸ್ತವವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೋಟಿ ಕೋಟಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ. ಭಾವಾರ್ಥ. ಪ್ರಭುಪಾದರಿಗೆ ಜಯವಾಗಲಿ. ಅವರು ಎಲ್ಲ ಭಕ್ತರ ಗುರು ಹಾಗೂ ವಿಶ್ವದ ಅತ್ಯಂತ ಗೌರವಾರ್ಹ ಪುರುಷ ಶ್ರೇಷ್ಠರು. ಅಂದ್ರೆ ಮಹಾವಿಷ್ಣು ಕೂಡ ಆಗಿದ್ದಾರೆ, ಮತ್ತೆ ಅವರು ಗುರುವಾಗಿದ್ದಾರೆ. ಯಾರಿಗೆ ಗುರು? ಎಲ್ಲ ಭಕ್ತರಿಗೂ, ಎಲ್ಲ ವೈಷ್ಣವರಿಗೂ ಅವರು ಮೂಲ ಗುರು ಆಗ್ತಾ ಇದ್ದಾರೆ. ಈ ಎರಡೂ ಹೆಸರುಗಳನ್ನು ಸೇರಿಸಿದ್ದರಿಂದ, ಅಂದ್ರೆ ಒಂದು ಭಗವಂತನಿಂದ ವಿಭಿನ್ನ ಅಲ್ಲ, ಹಾಗಾಗಿ ಅವರು ಅದ್ವೈತ, ಮತ್ತೆ ಎಲ್ಲರಿಗೂ ಗುರು ಆಚಾರ್ಯರಾಗಿದ್ದಾರೆ. ಆ ಎರಡೂ ಪದಗಳನ್ನ ಸೇರಿಸೋದ್ರಿಂದ ಅವರಿಗೆ ಅದ್ವೈತ ಆಚಾರ್ಯ ಎನ್ನುವಂತ ಹೆಸರು ಬಂದಿದೆ ಅನ್ನೋದರಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀ ಅದ್ವೈತ ಆಚಾರ್ಯರು ಸಕಲ ವೈಷ್ಣವರ ಪ್ರಮುಖ ಗುರುಗಳು. ಎಲ್ಲಾ ವೈಷ್ಣವರಿಗೂ ಅವರು ಮೂಲ ಗುರು, ಎಲ್ಲಾ ವೈಷ್ಣವರಿಂದ ಪೂಜಾರ್ಹರು. ಎಲ್ಲ ವೈಷ್ಣವರು ಕೂಡ ವೈಷ್ಣವ ಅನ್ನೋ ಹೆಸರೇ ಹೇಳುತ್ತೆ, ವಿಷ್ಣುವಿನ ಅಂದ್ರೆ ಅನುಸರಣೆ ಮಾಡುವಂತದ್ದು, ವಿಷ್ಣುವಿನ ಆರಾಧಕರು ಅಂತ. ಹಾಗೆ ಎಲ್ಲ ವೈಷ್ಣವರು ವಿಷ್ಣುವಿನ ಆರಾಧನೆ ಮಾಡುವವರು ಆಚಾರ್ಯರನ್ನ ಪ್ರಮುಖ ಗುರು ಅಂತ ಸ್ವೀಕಾರ ಮಾಡ್ತಾರೆ. ವೈಷ್ಣವರು ಅದ್ವೈತ ಆಚಾರ್ಯರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಅಂದ್ರೆ ಎಲ್ಲರೂ ಕೂಡ ಅದ್ವೈತಾಚಾರ್ಯರು ಹೇಗೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದ್ರು, ಮತ್ತೆ ಹೇಗೆ ಅವರು
ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲರನ್ನು ಕೂಡ ಪ್ರಚಾರ ಮಾಡಿ ಅವರನ್ನ ಕೃಷ್ಣ ಪ್ರಜ್ಞೆಗೆ ತಂದ್ರು. ಹಾಗೆ ವೈಷ್ಣವರು ಕೂಡ ಇವರ ಹೆಜ್ಜೆ ಜಾಡಿನಲ್ಲಿ ಇವರನ್ನ ಅನುಸರಿಸಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ಹಾಗೆ ನಡೆಯುವುದರಿಂದ ವ್ಯಕ್ತಿಯು ವಾಸ್ತವವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಬಹುದು. ಭಗವಂತನ ಭಕ್ತಿ ಸೇವೆ ಅಂದ್ರೆ ಏನು ಅಂತಂದ್ರೆ, ಭಗವಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ, ನನಗೆ ಅತ್ಯಂತ ಪ್ರಿಯನಾದವನು ಯಾರು ಅಂದ್ರೆ ನನ್ನ ಈ ಒಂದು ಶಾಸ್ತ್ರವನ್ನ, ನನ್ನ ಒಂದು ಈ ಮಾತುಗಳು ಏನಿದೆ ಭಗವದ್ಗೀತೆಯಲ್ಲಿ ಅಥವಾ ವೇದಗಳಲ್ಲಿ, ಅದನ್ನ ಪ್ರಪಂಚಾದ್ಯಂತ ಎಲ್ಲರಿಗೂ ಸಾರುವಂತವನೇ, ನನ್ನ ಪ್ರಚಾರ ಮಾಡುವಂತವನೇ ನನಗೆ ಅತ್ಯಂತ ಪ್ರಿಯನಾದವನು ಅಂತ. ಹಾಗೆ ಭಕ್ತಿ ಸೇವೆ ಅದರ ಒಂದು ಮಹತ್ವನೇ ಅದು. ಅಂದ್ರೆ ಎಲ್ಲರಿಗೂ ಕೂಡ ಈ ಭಕ್ತಿಯ ಮಹತ್ವವನ್ನ ತಿಳಿಸ್ಕೊಡ್ಬೇಕು ಅಂದ್ರೆ ಈ ರೀತಿ ಪ್ರಚಾರ ಮಾಡುವ ಮೂಲಕ ಭಕ್ತಿ ಸೇವೆಯಲ್ಲಿ ಎಲ್ಲರೂ ನಿರತರಾಗಬಹುದು. ಅದನ್ನ ಇಲ್ಲಿ ಅದ್ವೈತಾಚಾರ್ಯರು ಮಾಡಿ ತೋರಿಸಿದ್ದಾರೆ. ಅವರ ಹೆಜ್ಜೆ ಜಾಡಿನಲ್ಲಿ ನಾವು ಕೂಡ ಅವರನ್ನ ಅನುಸರಿಸಬೇಕು ಅನ್ನೋದನ್ನ ಪ್ರಭುಪಾದರಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 31. ಕಮಲನಯನಿ ರಾತೆ ಹೋ ಯಾತೆ ಅಂಗ ಅಂಶ ಕಮಲಾಕ್ಷ ಕರಿದರೆ ನಾಮ ಆವತಂಸ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಶ್ಲೋಕ 31. ಕಮಲ ನಯನೆ ರತೆ ಹೋ ಯಾತೆ ಅಂಗ ಅಂಶ ಕಮಲಾಕ್ಷ ಕರಿದರೆ ನಾಮ ಅವತಂಸ. ಕಮಲ ನಯನೇರ, ಕಮಲ ಪುಷ್ಪದಂತಹ ಕಣ್ಣುಗಳುಳ್ಳವನ, ದೇಹೋ ಆತ, ಯಾತೆ ಅದರ ದೆಸೆಯಿಂದ, ಅಂಗ ಅವಯವ, ಅಂಶ ಭಾಗ, ಕಮಲ ಅಕ್ಷ ಕಮಲದಂತಹ ಕಣ್ಣುಗಳುಳ್ಳ, ಕರಿ ಅದನ್ನು, ದರೆ ಪಡೆಯುತ್ತಾನೆ, ನಾಮ ಹೆಸರು, ಅವತಂಸ ಪಾರ್ಶ್ವಿಕ ವಿಸ್ತರಣೆ. ಅನುವಾದ: ಅವರು ಕಮಲಲೋಚನನಾದ ಪರಮಪುರುಷನ ಒಂದು ಅಂಗ ಅಥವಾ ಭಾಗ, ಆದ್ದರಿಂದ ಅವರಿಗೆ ಕಮಲಾಕ್ಷ ಎಂಬ ಇನ್ನೊಂದು ಹೆಸರೂ ಇದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಅದ್ವೈತಾಚಾರ್ಯರಿಗೆ ಮತ್ತೊಂದು ಹೆಸರನ್ನ ಹೇಳ್ತಾ ಇದ್ದಾರೆ, ಕಮಲಾಕ್ಷ ಅಂತ. ಯಾಕೆ ಅವರನ್ನ ಕಮಲಾಕ್ಷ ಅಂತ ಕರೀತಾರೆ ಅಂದ್ರೆ, ಕಮಲಲೋಚನನಾದ ಪರಮ ಪುರುಷ ಅಂದ್ರೆ ಕೃಷ್ಣನನ್ನ ಅವನ ಅಂದ್ರೆ ಅವನ ಕಣ್ಣುಗಳು ಹೇಗಿದೆ ಅಂದ್ರೆ ಕಮಲದ ದಳಗಳ ಹಾಗೆ ಇದೆ. ಹಾಗೆ ಇವರು ಕೂಡ ಅಂತಹ ಕೃಷ್ಣನ ಒಂದು ಅಂಗ, ಅವನ ಒಂದು ಸ್ವಾಂಶ ವಿಸ್ತರಣೆ, ಅವನದೇ ಇನ್ನೊಂದು ಭಾಗ. ಹಾಗಾಗಿ ಇವರಿಗೂ ಕೂಡ ಅದೇ ಹೆಸರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರನ್ನು ಕೂಡ ಕಮಲಾಕ್ಷ ಅಂತಾನೆ ಕರೀತಾರೆ. ಇದು ಅದ್ವೈತಾಚಾರ್ಯರ ಮತ್ತೊಂದು ಹೆಸರು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 32. ಈಶ್ವರ ಸಾರೂಪ್ಯ ಪಾಯ ಪಾರಿಷದ ಗಣ ಚತುರ್ಭುಜ ಪೀತವಾಸ ಐಚೆ ನಾರಾಯಣ. ಪದ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದಿ. ಶ್ಲೋಕ 32. ಈಶ್ವರ ಸಾರೂಪ್ಯ ಪಾಯ ಪಾರಿಷದ ಗಣ ಚತುರ್ಭುಜ ಪೀತವಾಸ ಯೈಚೆ ನಾರಾಯಣ. ಈಶ್ವರ ಸ್ವಾರೂಪ್ಯ, ಪ್ರಭುವಿನದೇ ತೆರನಾದ ದೇಹ ಲಕ್ಷಣಗಳು. ಪಾಯ ಪಡೆಯುತ್ತಾರೆ, ಪಾರಿಪದಗಣ ಸಂಗಾತಿಗಳು, ಚತುರ್ಭುಜ 4 ಕೈಗಳು, ಪೀತವಾಸ ಹಳದಿ ಬಣ್ಣದ ಉರುಪು, ಯೈಚೆ ಹಾಗೆ, ನಾರಾಯಣ ಪ್ರಭು ನಾರಾಯಣ. ಅನುವಾದ: ಅವರ ಸಂಗಾತಿಗಳು ಪ್ರಭುವಿನದೇ ತೆರನ ಶರೀರ ಲಕ್ಷಣವುಳ್ಳವನ್ನಾಗಿದ್ದಾರೆ. ಅವರೆಲ್ಲರೂ ನಾರಾಯಣನಂತೆ ಚತುರ್ಬಾಹುಗಳುಳ್ಳವರು ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು ಅವರ ಸಂಗಾತಿಗಳೇ ಜೊತೆಯಲ್ಲಿ ಈ ಒಂದು ಭೌತಿಕ ಜಗತ್ತಿಗೆ ಬಂದಿದ್ದಾರೆ. ಆದ್ರೆ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಸಂಗಾತಿಗಳು ಭಗವಂತನ ಸ್ವಾಂಶ ವಿಸ್ತರಣೆಗಳು ಅಥವಾ ವಿಸ್ತರಣೆಗಳಾದ ಕಾರಣ ಅವ್ರು ಯಾವ ರೀತಿ ಕಾಣ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಭಗವಂತನ ಹಾಗೆಯೇ ಶರೀರ, ಸಾರೂಪ್ಯ ಅಂದ್ರೆ ಭಗವಂತನಂತೆಯೇ 4 ಚತುರ್ಭುಜಗಳನ್ನ ಹೊಂದಂತಹ ದೇಹಗಳನ್ನ ಹೊಂದಿದ್ದಾರೆ. ಮತ್ತೆ ಅವರು ಹಳದಿ ಬಣ್ಣದ ವಸ್ತ್ರಗಳನ್ನೇ ಧರಿಸಿದ್ದಾರೆ, ಭಗವಂತನ ಹಾಗೆಯೇ ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಭಗವಂತನ ಅಂಗಗಳು, ಅವನ ಒಂದು ವಿಸ್ತರಣೆಗಳು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 33. ಅದ್ವೈತ ಆಚಾರ್ಯ ಈಶ್ವರೇರ ಅಂಶವರ್ಯ ತಾರತತ್ವ ನಾಮ ಗುಣ ಸಕಲಿ ಆಶ್ಚರ್ಯ. ಸ್ವಯಂ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು 34 ಅಲ್ವಾ ಮಾತಾಜಿ? 33 ಮಾತಾಜಿ. 33. ಯಾ. ಅದ್ವೈತ ಆಚಾರ್ಯ ಈಶ್ವರೇರ ಅಂತರ್ವರ್ಯ
ತಾಜರ ತತ್ವ ನಾಮ ಗುಣ ಸಕಲಿ ಆಶ್ಚರ್ಯ. ಅದ್ವೈತ ಆಚಾರ್ಯ ಪ್ರಭು ಅದ್ವೈತ ಆಚಾರ್ಯರು ಈಶ್ವರೇರ ಪರಮಪ್ರಭುವಿನ ಅಂಶ ವರ್ಯ ಪ್ರಮುಖ ಭಾಗ. ತಾಜ್ರ ಅವರ ತತ್ವ ಸಿದ್ಧಾಂತ, ನಾಮ ಹೆಸರುಗಳು, ಗುಣ ಲಕ್ಷಣಗಳು, ಸಕಲಿ ಎಲ್ಲವೂ, ಆಶ್ಚರ್ಯ ಅದ್ಭುತ. ಅನುವಾದ: ಈ ಅದ್ವೈತ ಆಚಾರ್ಯರು ಪರಮ ಪುರುಷನ ಪ್ರಧಾನ ಭಾಗ. ಅವರ ತತ್ವಗಳು, ನಾಮಧೇಯಗಳು ಹಾಗೂ ಗುಣಲಕ್ಷಣಗಳು ಅದ್ಭುತವಾದುವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀ ಅದ್ವೈತಾಚಾರ್ಯರು ಪರಮಪುರುಷನ ಪ್ರಧಾನ ಭಾಗ. ಅಂದ್ರೆ ಅದ್ವೈತಾಚಾರ್ಯರು ದೇವೋತ್ತಮ ಪರಮಪುರುಷನ ವಿಷ್ಣುವಿನ ಒಂದು ರೂಪ. ಅವರ ತತ್ವಗಳು, ನಾಮಧೇಯಗಳು ಹಾಗೂ ಗುಣಲಕ್ಷಣಗಳು ಅದ್ಭುತವಾದವು. ಅಂದ್ರೆ ಅವರ ತತ್ವಗಳು ಅಂದ್ರೆ ಹೇಗೆ ಈ ಭಕ್ತಿ ಸೇವೆಯನ್ನ ಭೌತಿಕ ಬದ್ಧಾತ್ಮರನ್ನ ಪ್ರಜ್ಞೆಗೆ ತರುವಂತದ್ದು, ಅವರನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತದ್ದು, ಅವರಿಗೆ ಅವರ ಸ್ವರೂಪವನ್ನ ತಿಳಿಸ್ಕೊಡುವಂಥದ್ದು, ಇದೆಲ್ಲವೂ ಕೂಡ ಅವರ ತತ್ವಗಳು. ಮತ್ತೆ ನಾಮಧೇಯಗಳು, ನಾಮ ಅಂದ್ರೆ ನಾವು ನೋಡಿದ್ವಿ ಹೇಗೆ ಅವರನ್ನ ಅದ್ವೈತ ಅಂದ್ರೆ ವಿಷ್ಣು, ಆಚಾರ್ಯ ಅಂದ್ರೆ ಬೋಧಕರು, ಪ್ರಚಾರಕರು, ಹಾಗೆ ಅವರನ್ನ ಕಮಲಾಕ್ಷ ಅಂತಾನೂ ಕರೀತಾ ಇದ್ದಾರೆ. ಅಂದ್ರೆ ಅವರಿಗೆ ಭಗವಂತನ ಹಾಗೆಯೇ ಕಮಲದ ದಳದಂತ ನಯನಗಳಿತ್ತು ಅಂತ. ಮತ್ತೆ ಧ್ಯೇಯ ಅವರ ಉದ್ದೇಶಗಳು, ಮತ್ತೆ ಅವರ ಗುಣ ಲಕ್ಷಣಗಳು, ಇದೆಲ್ಲವೂ ಕೂಡ ಅದ್ಭುತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಶ್ಲೋಕ 34. ಯಾಹಾರ ತುಳಸಿ ಜಲೆ ಯಾಹಾರ ಹುಂಕಾರೆ ಸ್ವಗಣ ಸಹಿತೆ ಚೈತನ್ಯರ ಅವತಾರೆ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಭವಾನಿ ರಂಗಸ್ವಾಮಿ ಹರೇ ಕೃಷ್ಣ ಮಾತಾಜಿ. ಓದಿ. ಯಾಹಾರ ತುಳಸಿ ಜಲೆ ಯಾಹಾರ ಅಂಗರೆ ಉಂಗರೆ ಸ್ವಗಣ ಸಹಿತ ಚೈತನ್ಯರ ಅವತಾರೆ. ಯಾಹಾರ ಯಾರ ತುಳಸಿ ಜಲೆ ತುಳಸಿ ದಳೆಗಳು ಹಾಗೂ ಗಂಗಾ ಜಲದಿಂದ, ಯಾಹಾರ ಯಾರನ್ನು, ಹುಂಕಾರೆ ಜೋರಾಗಿ ಕೂಗಿ, ಸ್ವಗಣ ಅವರ ಅಂತರಂಗದ ಸಂಗಾತಿಗಳು, ಸಹಿತೆ ಜೊತೆಯಲ್ಲಿ, ಚೈತನ್ಯರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ. ಅನುವಾದ: ಅವರು ಕೃಷ್ಣನನ್ನು ತುಳಸಿ ದಳಗಳಿಂದ ಹಾಗೂ ಗಂಗಾಜಲದಿಂದ ಅರ್ಚಿಸಿದರು. ಪ್ರಭುವರಿಯರೇ ಬನ್ನಿ ಎಂದು ಹುಂಕರಿಸಿದರು. ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂತರಂಗದ ಸಂಗಾತಿಗಳೊಡನೆ ಭೂಮಿಯಲ್ಲಿ ಅವತರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಯಾಕೆ ಚೈತನ್ಯ ಮಹಾಪ್ರಭುಗಳು ಭೂಮಿ ಮೇಲೆ ಬಂದ್ರು ಅಂದ್ರೆ ಅದಕ್ಕೆ ಇನ್ನೊಂದು ಕಾರಣ, ಇದು ಒಂದು ಕಾರಣ. ಏನು ಕಾರಣ ಅಂತಂದ್ರೆ ಮಹಾವಿಷ್ಣುವಿನ ರೂಪದಲ್ಲಿ ಬಂದಂತ ಅದ್ವೈತಾಚಾರ್ಯರು ಅವ್ರನ್ನ ಕರೆದ್ರು. ಯಾವ ರೀತಿ ಕರೆದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವರು ಕೃಷ್ಣನಿಗೆ ಅಂದ್ರೆ ಆ ಒಂದು ಸಾಲಿಗ್ರಾಮಕ್ಕೆ ತುಳಸಿ ದಳದಿಂದ ಗಂಗಾ ಜಲವನ್ನ ಅರ್ಚಿಸಿ ಅವರು ಪ್ರಭುವರಿಯರನ್ನ ಜೋರಾಗಿ ಕೂಗಿದ್ರಂತೆ. ಕೃಷ್ಣ ಪರಮಾತ್ಮ ಬಾಪ ನೀನು ಅಂತ, ನೀನ್ ಈ ಭೂಮಿಗೆ ಬಾಯಿ ಬದ್ಧಾತ್ಮರನ್ನ ನನ್ನಿಂದ ಉದ್ಧರಿಸಕ್ಕೆ ಸಾಧ್ಯ ಆಗ್ತಿಲ್ಲ, ನೀನು ಬರ್ಲೇಬೇಕು, ನಿನ್ನಿಂದ ಮಾತ್ರನೇ ಇದೆ ಸಾಧ್ಯ ಅಂತ ಹೇಳಿ ಪ್ರಭುವರಿಯರೇ ಬನ್ನಿ ಅಂತ ಹೇಳಿ ಹುಂಕರಿಸಿದ್ರು, ಜೋರಾಗಿ ಕೂಗಿದ್ರು ಅಂತ. ಹೀಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಂತರಂಗದ ಸಂಗಾತಿಗಳೊಡನೆ ಭೂಮಿಯಲ್ಲಿ ಅವತರಿಸಿದ್ರು. ಅವರ ಒಂದು ಕರೆಗೆ ಹೋಗೊಟ್ಟು ಭಗವಂತ ತನ್ನೆಲ್ಲ ಸಂಗಾತಿಗಳನ್ನ ಕರ್ಕೊಂಡು ಭೂಮಿ ಮೇಲೆ ಚೈತನ್ಯ ಮಹಾಪ್ರಭುಗಳಾಗಿ ಬಂದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 35. ಯಾರ ದ್ವಾರ ಕೈಲ ಪ್ರಭು ಕೀರ್ತನ ಪ್ರಚಾರ, ಯಾರ ದ್ವಾರ ಕೈಲ ಪ್ರಭು ಜಗತ್ ನಿಸ್ತಾರ. ಭವಾನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಯಾಂಜರ ದ್ವಾರ ಕೈಲ ಪ್ರಭು ಕೀರ್ತನ ಪ್ರಚಾರ, ಯಾಂಜರ ದ್ವಾರ ಕೈಲ ಪ್ರಭು ಜಗತ್ ನಿಸ್ತಾರ. ಯಾಂಜರ ದ್ವಾರ ಅವರ ಮೂಲಕ ಕೈಲ ಮಾಡಿದರು ಪ್ರಭು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೀರ್ತನ ಪ್ರಚಾರ ಸಂಕೀರ್ತನ ಚಳುವಳಿಯ ಪ್ರಸಾರವನ್ನು ಯಾಂಜರ ದ್ವಾರ ಅವರ ಮೂಲಕ ಕೈಲ ಮಾಡಿದರು ಪ್ರಭು ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗತ್ ನಿಸ್ತಾರ ಇಡೀ ಜಗತ್ತಿನ ಉದ್ಧಾರ. ಅನುವಾದ: ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಚಳುವಳಿಯನ್ನು ಪ್ರಸಾರ ಮಾಡಿದ್ದು ಅದ್ವೈತ ಆಚಾರ್ಯರ ಮೂಲಕವೇ. ಚೈತನ್ಯರು ಜಗತ್ತನ್ನು ಉದ್ಧರಿಸಿದ್ದಾದರೂ ಅದ್ವೈತರ ಮೂಲಕವೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಚಳವಳಿಯನ್ನು ಪ್ರಸಾರ ಮಾಡಿದ್ದು ಅದ್ವೈತ ಆಚಾರ್ಯರ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಚಳುವಳಿ ಅನ್ನುವಂಥದ್ದು ಏನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭ ಮಾಡಿದ್ರು, ಅದು ಯಾರಿಂದ
ಎಲ್ಲಾ ಕಡೆ ಪ್ರಸಾರ ಆಯ್ತು ಅಂದ್ರೆ ಅದು ಅದ್ವೈತಾಚಾರ್ಯರಿಂದ. ಚೈತನ್ಯರು ಜಗತ್ತನ್ನ ಉದ್ಧರಿಸಿದ್ದಾದರೂ ಅದ್ವೈತರ ಮೂಲಕವೇ. ಅಂದ್ರೆ ಅವರ ಒಂದು ಕರೆಗೆ ಹೋಗೊಟ್ಟು ಭಗವಂತ ಬಂದ. ಈಗ ಅವರನ್ನೇ ಮೊದಲು ಆ ಸಂಕೀರ್ತನ ಚಳವಳಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಅವರ ಮೂಲಕವೇ ಅವರು ಹೇಗೆ ಜಗತ್ತಿನಾದ್ಯಂತ ಈ ಒಂದು ಸಂಕೀರ್ತನ ಯಜ್ಞವನ್ನ ಹಬ್ಬಿದ್ರು, ಎಲ್ಲರಿಗೂ ಸಾರಿದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 36. ಆಚಾರ್ಯ ಗೋಸಾಯಿರ ಗುಣ ಮಹಿಮ ಅಪಾರ, ಜೀವ ಕೀಟ ಕೂತಾಯ ಪಾಯಿ ಬೇಕಾತಾರ ಪಾರ. ದಯಾನಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್. ಶ್ಲೋಕ 36. ಆಚಾರ್ಯರ ಗೋಸಾಹಿರ ಗುಣ ಮಹಿಮೆ ಅಪಾರ, ಜೀವ ಕೋಟಿ ಖಾತಾಯ ಪಾಹಿ ಬೇಕ ತಾರ ಪಾರ. ಆಚಾರ್ಯ ಗೋಸಾಹಿಯರ ಅದ್ವೈತ ಆಚಾರ್ಯರೇ ಗುಣಮಹಿಮ ಸದ್ಗುಣಗಳ ಮಹಿಮೆಯು ಅಪಾರ, ಅಳೆಯಲಾಗದು. ಜೀವಕೀಟ ಒಂದು ಹುಳುವಿನಂತಹ ಜೀವವು ಕೊತಾಯ ಎಲ್ಲಿ, ಪಾಹಿ ಬೇಕ ಪಡೆದಾರು, ತಾರ ಆಧಾರ, ಪಾರ ಇನ್ನೊಂದು ಮುಖ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅದ್ವೈತ ಆಚಾರ್ಯ ಭವ್ಯತೆ ಹಾಗೂ ಸದ್ಗುಣಗಳ ಪರವಿಲ್ಲದವರು. ಎಲ್ಲಾ ಜೀವಿಗಳು ಅವುಗಳನ್ನು ಹೇಗೆ ತಾನೇ ಆಳುತ್ತಾರೆ. ಶ್ರೀಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಶೀಲ ಪ್ರಭುಪಾದರಿಗೆ ಜಯ. ಧನ್ಯವಾದಗಳು ಮಾತಾಜಿ. ಹರಿ ಕೃಷ್ಣ. ಇಲ್ಲಿ ಅದ್ವೈತಾಚಾರ್ಯರ ಭವ್ಯತೆ, ಅವರ ಸದ್ಗುಣಗಳು ಅದಕ್ಕೆ ಎಲ್ಲೇ ಇಲ್ಲ, ಅಷ್ಟೊಂದು ಪಾರವಿಲ್ಲದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ, ಅಷ್ಟೊಂದು ಭವ್ಯತೆ ಅನ್ನುವಂಥದ್ದು ಮತ್ತೆ ಸದ್ಗುಣಗಳು ಅನ್ನುವಂಥದ್ದು ಅದ್ವೈತಾಚಾರ್ಯರಲ್ಲಿ ಇತ್ತು. ಆದ್ರೆ ಅಲ್ಪಜೀವಿಗಳು, ಬದ್ಧಾತ್ಮರು ಅವರನ್ನ ಹೇಗೆ ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ, ಅವರನ್ನ ಹೇಗೆ ಅಳಿಯೋದಕ್ಕೆ ಸಾಧ್ಯ? ನಮ್ಮಿಂದ ಅಂದ್ರೆ ಅವರು ಫಸ್ಟ್ ಆಫ್ ಆಲ್ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಮತ್ತೆ ಅದ್ವೈತಾಚಾರ್ಯರು ತಮ್ಮ ಸ್ವರೂಪವನ್ನ ಅವರು ಯಾರಿಗೂ ತಿಳಿಸ್ಕೊಡ್ದಿರ ಹಾಗೆ ಇಟ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ನಮ್ಮಂತ ಬದ್ಧಾತ್ಮರು, ಅಲ್ಪಜೀವಿಗಳು ಅವರನ್ನ ಹೇಗೆ ತಾನೇ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ನಿಲ್ಸದ ಮುಂದುವರಿಸದ? ಆಯ್ತಲ್ಲ ಮಾತಾಜಿ, ಟೈಮ್ ಆಯ್ತು ಮಾತಾಜಿ, ಟೈಮ್ ಆಯ್ತು. ನಾಳೆ ನೋಡೋಣ. ಸೋಮವಾರ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಎಲ್ಲ ಬಂದಂತಹ ಭಕ್ತರಿಗೂ ಜೈ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು ಲಾಸ್ಟ್ ಮಾತಾಜಿ ನಂದು. ಲಾಸ್ಟ್ ಆಯ್ತು, ನೋಡೋಣ ಇನ್ನು ನೆಕ್ಸ್ಟ್ ಯಾರಿಗಂತ ಗೊತ್ತಿಲ್ಲ, ನೋಡ್ಬೇಕು ಮಾತಾಜಿ ಯಾರು ಅಂತ. ಎಲ್ಲರೂ ಅಮೆರಿಕಕ್ಕೆ ಹೋದ ಕಾರಣ ನಿಮಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಹಾ ಮಾತಾಜಿ, ನಿಮ್ಗೂ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಎಲ್ಲರೂ ಕೂತು ಪಾರ್ಟಿಸಿಪೇಟ್ ಮಾಡಿದಿರ. ನೆನ್ನೆ ಅಂತೂ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲರೂ ಏನಂತ ಹೇಳ್ತಾರೆ, ವಿಚಾರ ವಿಮರ್ಶನೆ ಮಾಡಿದಿರ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ತುಂಬಾ ಧನ್ಯವಾದ. ನಿಮ್ಮ ಸಹಕಾರ ಮಾತಾಜಿ. ಅರ್ಥ ಆಗೋದು ಚೆನ್ನಾಗಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಟ್ ಆಯ್ತಲ್ಲ, ಯಾರು ರತ್ನ ಮಾತಾಜಿಯಾ? ಹರೇ ಕೃಷ್ಣ ಮಾತಾಜಿ, ಲಿಂಕ್ ಕಳಿಸ್ತೀರಾ ಮಾತಾಜಿ ಅಟೆಂಡೆನ್ಸ್ ಬೇಕಾ? ಓಕೆ. ಕಳಿಸಿದೆ ಮಾತಾಜಿ. ಮಾತಾಜಿ ಇವಾಗ 8 ಗಂಟೆಗೆ ಯಾವ್ದು ಕ್ಲಾಸ್ ಇಲ್ವಾ? ನೀವು ಮೊದ್ಲು ತಗೋತಾ ಇದ್ರಲ್ಲ. ಯಾವ್ದು ಮಾತಾಜಿ? ಬೆಳಿಗ್ಗೆಯಾ? ಅಲ್ಲ, ಸಾಯಂಕಾಲ 8 ಗಂಟೆಗೆ ತಗೋತಾ ಸಾಯಂಕಾಲ ಲೆವೆಲ್ 4 ಮಾತಾಜಿ ಅದು. ಎಷ್ಟು? ಯಾವ ಲಿಂಕ್ ಮಾತಾಜಿ ಅದು? ಯಾವ್ದು ಓಪನ್ ಆಗಲ್ಲ. ಇದೇ ಲಿಂಕ್ ಈಗ ಇವತ್ತಿದೆ. ಹೌದಾ? 8 ಗಂಟೆಗೆ ಮಾತಾಜಿ, ಅದು 8 ಗಂಟೆಗೆ ಅಲ್ಲ. ಓಹೋ, ಅದೇ ಜಾಯಿನ್ ಆಗಕ್ ನೋಡ್ದೆ ಮಾತಾಜಿ. ಅಟೆಂಡೆನ್ಸ್ ಹಾಕ್ಬಿಡ್ತೀನಿ, 1 ನಿಮಿಷ ಹಾಕಿ.
ದಿನ ಇರುತ್ತಾ ಮಾತಾಜಿ ಅದು ಬೆಳಿಗ್ಗೆ ಈಗ 8:30ಗೆ? ಶಾರ್ಟ್ ಭಾಗವತಂ ಸ್ಟಾರ್ಟ್ ಮಾಡಿದ್ದೇನೆ ಮಾತಾಜಿ 5:40ಕ್ಕೆ. 5:40ಕ್ಕ? ಮಾತಾಜಿ ಮತ್ತೆ ಅದರಲ್ಲೇ ಜಪ. ಬೆಳಿಗ್ಗೆ ಹೊತ್ತ ಅದನ್ನು ಈಗ ನಾವು ಸದ್ಯಕ್ಕೆ ಈಗ ಮಾಡಿದ್ವು ಅಂದ್ರೆ ಎಲ್ಲಾ ಭಾಷೆಗಳಲ್ಲಿ ಆಗ್ತಾ ಇದೆ. ಶಾರ್ಟ್ ಭಾಗವತಂ ಮಾಡ್ಲೇಬೇಕು ಅಂತ ಹೇಳಿದ್ರು ಪ್ರಭುಜಿ, ಹಾಗೆ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತೆ ಮುಂದೆ ಅದನ್ನು ಟೆಂಪಲ್ ಲಿಂಕ್ ಅಲ್ಲಿ ಏನೋ ಮಾಡ್ತಾರಂತೆ ಪ್ರಭುಜಿ. ಎಷ್ಟೊತ್ತಿಗೆ ಮಾತಾಜಿ ಅದು? 5:40 ಮಾತಾಜಿ. ಸಾಯಂಕಾಲ? 5:40ರಿಂದ 6 ಗಂಟೆಗೆ ಸ್ಟಾಪ್ ಅದು. ಸಾಯಂಕಾಲ? ಬೆಳಿಗ್ಗೆ 5:40ರಿಂದ. ಓಕೆ. ಲಿಂಕ್ ಯಾವ್ದು ಮಾತಾಜಿ ಅದಕ್ಕೆ? ಇದೇ ಲಿಂಕ್ ಮಾತಾಜಿ. ಹೌದಾ? ಓಕೆ. 6 ಗಂಟೆಯಿಂದ ನಾವು ಜಪ ಮಾಡ್ತೇವೆ. ಅದೇನೆ ಇನ್ನು ಬ್ರೇಕ್ಔಟ್ ತರ ಮಾಡ್ತಾರೆ ಕಾಣ್ಬೇಕು. ಟೆಂಪಲ್ ಪ್ರೇಯರ್ ನಿಂದಲೇ ಅಲ್ಲಿ ಬ್ರೇಕ್ಔಟ್ ರೂಮ್ ಮಾಡ್ತಾರೆ. ಇಂಗ್ಲಿಷ್ನವರಿಗೆ ಇಂಗ್ಲಿಷಿಗೆ, ಕನ್ನಡ, ತಮಿಳು ಹಾಗೆ ಏನೋ ಎಲ್ಲ ಮಾಡ್ತಾರೆ. ಇದೇ ಲಿಂಕ್? ಈಗ ಇದೇ ಲಿಂಕ್ ಸದ್ಯಕ್ಕೆ. ಏನ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಓಪನ್ ಮಾಡಿದ್ರೆ ಅದು ಏನಾಗುದಿಲ್ಲ ಮಾತಾಜಿ, ಮತ್ತೆ ಅದು ಕಂಟಿನ್ಯೂ ಆಗಿ ಹೋಗ್ತದೆ ಲೈಕ್ ಇದು ಅಟೆಂಡೆನ್ಸ್. ಆಯ್ತು ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಮಾತಾಜಿ. ಕೃಷ್ಣ.